ನಮಸ್ಕಾರ ವೀಕ್ಷಕರೇ, ನೆರವಿನ ನಿರೀಕ್ಷೆಯಲ್ಲಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆದಿತ್ಯ. ಜೀವನದಲ್ಲಿ ಎಲ್ಲರಿಗೂ ಕೂಡ ದೇವರು ಎಲ್ಲವನ್ನ ಕೂಡ ಕೊಟ್ಟಿರ್ತಾರೆ. ಆದರೆ ಕೆಲವು ಕಡೆಗಳಲ್ಲಿ ದೇವರು ನಮ್ಮಿಂದ ಕೆಲವುದನ್ನು ಕಿತ್ತುಕೊಂಡಿರ್ತಾರೆ. ಇದರ ಪರಿಣಾಮ ಅನ್ನುವಂಥದ್ದು ಇದು ಜೀವನಕ್ಕೆ ಶಾಪನೋ ವರನೋ ಏನು ಅಂತಲೇ ಗೊತ್ತಾಗೋದಿಲ್ಲ. ಕೆಲವರು ಇದನ್ನು ಇಟ್ಟುಕೊಂಡು ಸಾಧನೆಯನ್ನು ಮಾಡ್ತಾರೆ, ಆದರೆ ಇನ್ನು ಕೆಲವರಿಗೆ ದಾರಿಯೇ ಇಲ್ಲದಂಥ ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ನಮ್ಮೊಂದಿಗೆ ಇವತ್ತು ಇರುವಂಥ ಅತಿಥಿ ಏನಿದ್ದಾರೆ, ಇವರ 9ನೇ ಕ್ಲಾಸ್ನಲ್ಲಿರುವಂಥ ಸಂದರ್ಭದಲ್ಲಿ ಮರದಿಂದ ಬಿದ್ದು ತಮ್ಮ ಕಾಲನ್ನು ಕಳೆದುಕೊಂಡಿದ್ದಾರೆ. ಕಾಲಿನ ಒಂದು ಬಲವನ್ನು ಕಳೆದುಕೊಂಡಿರುವಂಥದ್ದು. ಸುಮಾರು 16 ವರ್ಷಗಳಿಂದ ಇದೇ ರೀತಿ ಕಾಲಿನ ಬಲ ಇಲ್ಲದೆ ಜೀವನವನ್ನು ಮಾಡ್ತಾ ಇದ್ದಾರೆ. 2000 ಇಸವಿ ಏನಿತ್ತು, ಈ ಸಂದರ್ಭದಲ್ಲಿ ಈ ಒಂದು ಅಪಘಾತ ಸಂಭವಿಸಿತ್ತು. ಇದಾದ ಬಳಿಕ ಯಾವುದೇ ಕೆಲಸವನ್ನು ಮಾಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಮನೆಯಲ್ಲಿಯೇ ಜೀವನವನ್ನು ಮಾಡ್ತಾ ಇದ್ದಾರೆ. ಇವರ ಜೀವನದ ಪರಿಸ್ಥಿತಿ ಅನ್ನುವಂಥದ್ದು ತೀರಾ ಕಷ್ಟಕರವಾಗಿರುವಂಥದ್ದು. ಎಲ್ಲೋ ಒಂದು ಕಡೆ 16 ವರ್ಷಗಳಿಂದಲೂ ಕೂಡ ಇವರು ಮನೆಯಲ್ಲಿಯೇ ವಾಸವನ್ನು ಮಾಡ್ತಾ ಇದ್ದಾರೆ. ಈಗ ಸಹಾಯದ ನೆರವನ್ನು ಕೂಡ ಬಯಸ್ತಾ ಇದ್ದಾರೆ. ಏನು ಈ ಹಿಂದೆ ಸಾಕಷ್ಟು ಸಂಘ ಸಂಸ್ಥೆಗಳು ಕೂಡ ಇವರಿಗೆ ಸಹಾಯವನ್ನು ಮಾಡಿದರೂ ಕೂಡ ಇವರ ಜೀವನದ ಒಂದು ಪರಿಸ್ಥಿತಿ ಅನ್ನುವಂಥದ್ದು ತೀವ್ರ ಕಷ್ಟಕರವಾಗಿದೆ. ಮನೆಯಲ್ಲಿ ಇವರು ಮತ್ತು ಇವರ ಚಿಕ್ಕಮ್ಮನೊಂದಿಗೆ ಇವರು ಜೀವನವನ್ನು ಮಾಡ್ತಾ ಇದ್ದಾರೆ. ಜೀವನವನ್ನು ಸಾಗಿಸುವಂಥದ್ದು ತುಂಬ ಕಷ್ಟಕರವಾಗ್ತಾ ಇದೆ. ಸರ್ಕಾರದಿಂದ ಬರುವಂಥ ಕೆಲವು ಅಂಗವಿಕಲರಿಗೆ ಸಂಬಂಧಪಟ್ಟಂಥ ಯೋಜನೆಗಳೇನಿದೆ, ಇದು ಕೂಡ ಕಿಂಚಿತ್ತು ಹಣ ಬರ್ತಾ ಇರುವಂಥದ್ದು. ಇದರಿಂದ ಕೂಡ ಜೀವನವನ್ನು ಸಾಗಿಸುವಂಥದ್ದು ತುಂಬ ಕಷ್ಟಕರವಾಗಿಯೇ ಪರಿಣಮಿಸಿರುವಂಥದ್ದು. ನಮ್ಮೊಂದಿಗಿದ್ದಾರೆ ಸಾಣೂರಿನ ಉದಯ್ ಕುಮಾರ್ ಶೆಟ್ಟಿ ಅವರು, ಮೂಲತಃ ಕಾರ್ಕಳದವರು. ಮೊದಲಾಗಿ ಇವರನ್ನ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ನಮಸ್ತೆ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಉದಯಣ್ಣ, ಸುಮಾರು 16 ವರ್ಷ ಆಯಿತು ಕಾಲಿನ ಈ ಒಂದು ಪರಿಸ್ಥಿತಿ ನಿಮಗೆ, ಅಂಗವೈಕಲ್ಯ ಅನ್ನುವಂಥದ್ದು ನಿಮ್ಮನ್ನು ಬಾಧಿಸ್ತಾ ಇರುವಂಥದ್ದು. ಹೇಗೆ ನಡೀತು ಈ ಒಂದು ಘಟನೆ ಅಂತ? ಅದೇ ನನ್ನದೇ 2000 ಇಸುವಲ್ಲಿ ಮನೆಯಲ್ಲಿ ಒಂದು ತೆಂಗಿನಕಾಯಿ ಕೀಳುವಾಗ ಅದು ಕೈ ಜಾರಿ ಮನೆ ಗದ್ದೆಯ ಕಟಮಣಿಗೆ ಬಿದ್ದಿದೆ. ಬಿದ್ದು ಅದು ಕಾರ್ಕಳ ಆಸ್ಪತ್ರೆಗೆ ಕೊಂಡೋಗಿದ್ರು. ಅಲ್ಲಿ ಆಗುವುದಿಲ್ಲ ಅಂತ ಮಂಗಳೂರಿನಲ್ಲಿ ಅಡ್ಮಿಟ್ ಮಾಡಿದ್ರು, ಮಂಗಳೂರು ಸಿಟಿ ಹಾಸ್ಪಿಟಲಲ್ಲಿ. ಅಲ್ಲಿ 2 ತಿಂಗಳಲ್ಲಿ ಮಲಗಿದ್ದಲ್ಲಿದ್ದೆ. ಅಲ್ಲಿ 2-3 ಲಕ್ಷದಲ್ಲೇ ಖರ್ಚಾಗಿದೆ. ಅದು ಬೆನ್ನುಕೊಲ್ಲು ಆಪರೇಷನ್ ಮಾಡಿ 2 ತಿಂಗಳು ಬಿಟ್ಟು ಆಪರೇಷನ್ ಮಾಡಿಬಿಟ್ಟು ಮನೆಯಲ್ಲೇ ಇದ್ದೆ. 8 ವರ್ಷ ತನಕ ಮನೆಯಲ್ಲಿ ಮಲಗಿದ್ದಲ್ಲಿದ್ದೆ. ಮತ್ತೆ 8 ವರ್ಷ ಬಿಟ್ಟು ಯಾರು ಹೇಳಿದ್ರು ಮಣಿಪಾಲಕ್ಕೆ ಹೋದರೆ ಆಗ್ಬೋದಂತ. ಮಣಿಪಾಲಕ್ಕೆ ಹೋಗಿ ಅಲ್ಲಿ ಹೋಗುವಾಗ ಭಾಸ್ಕರಂದ ಕುಮಾರ್ ಹೇಳಿದ್ರು, ಇದು ಸ್ಪೈನಲ್ ಕಾರ್ಡೇ ಕಟ್ಟಾಗಿದೆ, ಇದು ಏನು ಮಾಡಲಿಕ್ಕೆ ಆಗೋದಿಲ್ಲ, ಇದು ಸೊಂಟದ ನರವೇ ಕಟ್ಟಾಗಿದೆ, ಏನು ಆಪರೇಷನ್ ಏನು ಮಾಡಲಿಕ್ಕೆ ಅದು ಜೀವಮಾನದ ಹೀಗೆ ಅಂತ ಹೇಳಿದ್ರು. ಮತ್ತೆ ಆಗಿನಿಂದ ಹೀಗೆ ಮನೆಯಲ್ಲಿ ಗಾಲಿ ಕುರ್ಚಿ ಇಟ್ಕೊಂಡು ಮತ್ತೆ ಹೋದ್ರೆ 2 ಗಂಟೆ ಅದು ಇಟ್ಕೊಂಡು ಮನೆ ಹತ್ತಿರ ರಿಕ್ಷಾ ಬರ್ತದೆ, ಅದರಲ್ಲಿ ಹೋಗುದಿಲ್ಲ ಕಾರ್ಕಳ ಆಚೆ ಹೋದ್ರೆ. ಅಂದ್ರೆ ಸುಮಾರು 16 ವರ್ಷದಿಂದ ಇದೇ ಪರಿಸ್ಥಿತಿ. ಅದೇ ಏನು ಬದಲಾವಣೆ ಸೊಂಟದ ಏನು ಗೊತ್ತಾಗುದಿಲ್ಲ ನೋಡಿ, 2 ಕಾಲ ಪದ ಗೊತ್ತೇ ಆಗುದಿಲ್ಲ. 2 ಕಾಲ ಸೊಂಟದಿಂದ ಏನು ಗೊತ್ತಾಗುದು, 2 ಸೊಂಟದಿಂದ ಮುಟ್ಟಿದ ಗೊತ್ತೇ ಆಗುದು. 2 ಕ್ರಚಾಸಿ ಇಟ್ಕೊಂಡೇ ಹೋಗುದು, ಕೈ ಬಿಟ್ಟು ಹೋಗಿ ಬೀಳ್ತದೆ. ಸೊಂಟದಿಂದ ಬಲ ಇಲ್ಲ, ಗೊತ್ತೇ ಆಗುದಿಲ್ಲ. ಅಂದ್ರೆ ಸೊಂಟದ ಕೆಳಭಾಗದಿಂದ ಏನು ಪರಿಣಾಮ ಗೊತ್ತಾಗುದಿಲ್ಲ, ಏನು ಗೊತ್ತಾಗುದಿಲ್ಲ. ಹೊಡೆದಿರಿ ಬರ್ತಿ ಗೊತ್ತೇ ಇಲ್ಲ, ಏನಿಲ್ಲ. ಸರಿ ಉದಯ್. ಎಸ್ ಅಂತ ಆ ಒಂದು ಸಂದರ್ಭ ಏನಿತ್ತು? ನಿಮ್ಮ ಮನೆಯಲ್ಲಿ ಯಾರೆಲ್ಲ ಇದ್ದಾರೆ? ಅಂದ್ರೆ ಆ ಸಂದರ್ಭದಲ್ಲಿ ಈ ರೀತಿ ಆಯಿತು. ಸುಮಾರು 16 ವರ್ಷದಿಂದ ಇದೇ ತರ ಇದ್ದೀರಾ? ಹೌದೌದು. ನಿಮ್ಮ ಮನೆ ಸದಸ್ಯರು ಯಾರು? ಮನೆಯಲ್ಲಿ ತಂದೆ ತಾಯಿ ಇದ್ರು. ಮುಂಚೆ ತಂದೆ 3 ವರ್ಷದಿಂದ ತೀರ್ಕೊಂಡಿದ್ರು. ಮತ್ತೆ ತಾಯಿ ಕೂಡ 8 ತಿಂಗಳಾಯ್ತು ಕ್ಯಾನ್ಸರ್ ಇಂದ ತೀರ್ಕೊಂಡು. ತುಂಬಾ ಖರ್ಚಾದ್ರು, 2-3 ಲಕ್ಷ ಅವರಿಗೆ ಸಹ. ಮತ್ತೆ 1 ತಿಂಗಳು ಮನೆಯಲ್ಲಿ ಮಲಗಿದ್ದೆಲ್ಲ ಇದೆ. ಮತ್ತೆ 8 ತಿಂಗಳಿಂದ ತೀರ್ಕೊಂಡಿದ್ರು ಕ್ಯಾನ್ಸರ್ ಇಂದ. ಈಗ 2 ಅಣ್ಣಂದಿರು. ಒಬ್ಬ ಅಣ್ಣ ಮನೆ ಹತ್ತಿರ ಇದ್ದೆ, ಒಬ್ಬ ಅಣ್ಣ ನಮ್ಮೊಟ್ಟಿಗೆ ಇದ್ದಾನೆ. ಅವ್ರಿಗೆ ಮದುವೆ ಆಗಿದೆ, 2 ಅಣ್ಣಂದಿರು ಸಹ, 2 ಮಕ್ಕಳು. ಅದೇ ಜೀವನ, ಅದೇ ಕೂಲಿ ಕೆಲಸ ಜಾಸ್ತಿ ಯಾವುದಿಲ್ಲ, ಕೆಲಸ ಕಡಿಮೆ ಅಲ್ಲ. ಮನೆಯಲ್ಲೇ ಜೀವನ ಇದು ಮುಗುದು ಅಷ್ಟೇ. ಮತ್ತೆ ಜೀವನ ಹೇಗೆ ಸಾಕ್ತಾ ಇದೆ? ಈಗ ಅದು ರೇಷನ್ ಇದು ಸಿಗ್ತದೆ, ರೇಷನ್ ಅದು BPL ಕಾರ್ಡ್, ಅದರಿಂದಲೇ ಹಾಕಿ ಊಟ ಮಾಡೋದು. ಮತ್ತೆ ಗೌರ್ಮೆಂಟ್ ಅದು ಅಂಗವಿಕಲ ವೇತನ, ಅದರಿಂದಲೇ ಇದು ದಿನ ಇದು ನಡೆಸಿ. ಮತ್ತೆ ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ಅಪರೂಪಕ್ಕೆ, ಅದರಿಂದ ಮತ್ತೆ ಯಾವುದಿಲ್ಲ. ಕೃಷಿ. ಈಗ ಮನೆಯಲ್ಲಿ ಅಣ್ಣ ಇದ್ದಾರೆ, ಅಣ್ಣನ ಹೆಂಡತಿ, ಮತ್ತೆ ಚಿಕ್ಕಮ್ಮ ಇದ್ದಾರೆ. ಚಿಕ್ಕಮ್ಮನಿಗೆ ಸಹ ಹುಷಾರಿಲ್ಲ, ಅವರಿಗೆ ದಂಬುಜಗೆ ಮಲಗಿದ್ದಲ್ಲಿ ಇರೋದು. ಅವರಿಗೆ ಗಂಡ ಇಲ್ಲ, ಮಕ್ಕಳು ಇಲ್ಲ, ನಾವು ಒಟ್ಟಿಗೆ 3 ಜನ ತಂದೆ ತಾಯಿಗೆ ಮಕ್ಕಳು. 2 ಅಣ್ಣ, ಒಂದಮ್ಮ ಮನೆ ಹತ್ರ, ಒಬ್ಬ ಮನೆಯಲ್ಲಿದ್ದಾನೆ. ಮತ್ತೆ ನಾನು ಚಿಕ್ಕಮ್ಮ, ಅಣ್ಣ ಸಹ ಇದು ನನಗೆ ಅಡಿಗೆಲ್ಲ ಮಾಡಿ ಕೊಡೋದು ಅವರೇ, ಅಣ್ಣ. 9ನೇ ಕ್ಲಾಸಲ್ಲಿ ಅಂದ್ರೆ ನೀವು ಮರಕ್ಕೆ ಹೋದಂತ ಸಂದರ್ಭದಲ್ಲಿ ಈ ರೀತಿ ಆಯಿತು. ಹೌದೌದು. ಅವತ್ತಿನ ದಿವಸದಲ್ಲಿ ಡಾಕ್ಟರ್ ಈ ತರ ಹೇಳಿದ್ರ ನಿಮಗೆ? ಅಂದ್ರೆ ಇನ್ನೇನು ಇದಕ್ಕೆ ಚಿಕಿತ್ಸೆ ಅಂತ ಇಲ್ಲ, ಶಾಶ್ವತ ಇದೇ ತರ ಇರಬೇಕು. ಹೌದು, ಈಗ ಅಂತ ಹೇಳಿದ್ರು. ನಾನು ಅಲ್ಲಿ ಸಿಟಿ ಹಾಸ್ಪಿಟಲ್ಗೆ ಹೋಗಿದ್ದೆ. ಅಲ್ಲಿ ಮಲಗಿದ್ದಲ್ಲಿ ಇದ್ರು, ಏನು ಮಾಡಲಿಲ್ಲ ಟ್ರೀಟ್ಮೆಂಟು 2 ತಿಂಗಳು. ಮತ್ತೆ 2 ತಿಂಗಳು ಬಿಟ್ಟು ಬೆನ್ಕೊಲೆ ಆಪರೇಷನ್ ಮಾಡಿದ್ದು, ಬೆನ್ಕೊಲಿಗೆ ರಾಡ್ ಹಾಕಿದ್ರು. ಮತ್ತೆ ಆಗಿದ್ದೆ 5-6 ವರ್ಷದಿಂದ ಮಲಗಿದ್ದಲ್ಲಿ. ಮತ್ತೆ ಯಾರು ಮಣಿಪಾಲಕ್ಕೆ ಹೋಗಿ ಅಂತ ಹೇಳಿದ್ರು. ಅಲ್ಲಿ ಹೇಳಿದ್ರು, ಇದು ಸ್ಪೈನಲ್ ಕಾರ್ಡೆ ಕಟ್ ಆಗಿದೆ, ಇನ್ನು ಏನು ಮಾಡ್ಲಿಕ್ಕೆ ಆಗೋದು, ಜೀವಮಾನ ಹೀಗೆ ಅಂತ ಹೇಳಿದ್ರು, ನಡೀಲಿಕ್ಕೆ ಕಷ್ಟ ಅಂತ, ನರವೇ ಕಟ್ ಆಗಿದೆ ಅಂತ ಹೇಳಿದ್ರು.
ಅಂದ್ರೆ ಈಗ ಮನೆಯಲ್ಲೂ ಕೂಡ ನೀವು ಏನು ಕೆಲಸವನ್ನ ಮಾಡ್ತಾ ಇಲ್ಲ ಇಲ್ಲ? ಕೆಲಸ ಏನು ಮಾಡಲಿ, ಮನೆ ಆಚೆ ಗೋಡೆ ಎಲ್ಲ ಇಟ್ಕೊಂಡು ಹಾಗೆ ಗುಡಿಸುವುದು ಒಂದು ಅಷ್ಟೇ ಇದೆ. ಹೆಚ್ಚು ಪರಿಶ್ರಮವನ್ನ ಕೂಡ ಪಡೋದಕ್ಕೆ ಇಲ್ಲ ಸಾಧ್ಯ ಇಲ್ಲ, ಅದು ಕೂತ್ಕೊಂಡಾಗ್ಲೂ ಕೂಡ ನೀವು ಅದು ತುಂಬಾ ಬೆನ್ನು ನೋವು ಅದು ಆಗ್ತದೆ ಬೆನ್ನು. ಈಗ ಮನೆಯಲ್ಲಿ ಯಾರಿದ್ದಾರೆ ನಿಮ್ಮನ್ನ ನೋಡ್ಕೊಳ್ಲಿಕ್ಕೆ ಮನೆಯಲ್ಲಿ? ಈಗ ಮನೇಲಿ ಅಣ್ಣ ಇದ್ದೇನೆ, ಅಣ್ಣ ಹಾ 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 ಅಣ್ಣ ಒಮ್ಮೆ ಕೆಲಸ ಇದ್ದರೆ ಅಪರೂಪ ಕೆಲಸ ಹೋಗಿದ್ರೆ ಮನೇಲಿ ಅಣ್ಣನೇ ಎಲ್ಲ ಅಕ್ಕಿ ಎಲ್ಲ ಇದು ಮಾಡಿ ಅಣ್ಣ ಎಲ್ಲ ಬಡಿಸಿಕೊಡೋದು ಮನೆಗೆ. ಸೊ ಸರ್ಕಾರದ ಕಡೆಯಿಂದ ಏನಾದರೂ ನಿರೀಕ್ಷೆ ಮಾಡಿದ್ದೀರಾ ಅಥವಾ ಏನಾದರೂ ಸಹಾಯ ಹಸ್ತವನ್ನ ಸರ್ಕಾರದಿಂದ ಅದೇ 1,400 ಅದು ಬರ್ತದೆ ಗೌರ್ಮೆಂಟ್ ಅಂಗವಿಕಲ ವೇತನ ಅಂತ, ಅದರಿಂದ ಜೀವನ. ಸೊ 16 ವರ್ಷ ಜೀವನವನ್ನ ಸಾಗಿಸಿರುವಂತದ್ದು. ಸೊ ಈಗ ತುಂಬಾ ಕಷ್ಟವಾಗ್ತಾ ಇದೆ. ಏನೆಲ್ಲ ಸಮಸ್ಯೆ ಇದೆ ಈಗ ನಿಮ್ಗೆ? ಅಂದ್ರೆ ಜೀವನವನ್ನ ಸಾಗಿಸುವುದಕ್ಕೆ ಈಗ ಸರ್ಕಾರದ ಕಡೆಯಿಂದ ಕೆಲವೆಲ್ಲ ಯೋಜನೆಗಳಿರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಆ ಯೋಜನೆಗಳ ಒಂದು ಏನಾದರೂ ಸಹಾಯವನ್ನ ಪಡೆದಿದ್ದೀರಾ ನೀವು? ಇಲ್ಲ ಇಲ್ಲ, ಯಾವುದಿಲ್ಲ. ಈಗ ಏನೂ ಇಲ್ಲ ಸರ್ಕಾರದ ಕಡೆಯಿಂದ ಅಂಗವಿಕಲ ಮಾತನ ಅದು ಮತ್ತೆ ಯಾವುದಿಲ್ಲ. ಸೊ ನಿಮ್ಮ ಕುಟುಂಬ ಸದಸ್ಯರೆಲ್ಲ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ನಿಮಗೆ? ಕುಟುಂಬ ಸಹ ಇಬ್ಬರು ಅಣ್ಣ ಅಂತೀರ ಅವ್ರಿಗೆ. ಅಣ್ಣ ಅಂತ ಅವನಿಗೆ 2 ಮಕ್ಕಳು ಮದುವೆ, ಅವ್ರಿಗೆ ಸಹ ಅವರ ಜೀವನ ಅಂತ ಅದೇ ಕೂಲಿ ಕೆಲಸ ಮಾಡಿ ಅಣ್ಣ, ಅವ್ರಿಗೆ ಸಹ ಕಷ್ಟ ಆಗಿದೆ. ಮತ್ತೆ ಮತ್ತೊಬ್ಬ ಅಣ್ಣ ಅವನಿಗೆ ಕಾಯಂ ಕೆಲಸ ಇಲ್ಲ, ಅಪೂರ್ವಕಮ್ಮ ಕೆಲಸ ಅದೇ. ಅಂದ್ರೆ ಈಗ ನೀವು ಕೂತ್ಕೊಂಡು ಕೆಲಸವನ್ನ ಮಾಡುವಂತ ಪರಿಸ್ಥಿತಿಯಲ್ಲಿ ಇಲ್ಲ, ಮನೆಯಲ್ಲೇ ಕೂತ್ಕೊಂಡು ಏನಾದ್ರೂ ಕೆಲಸವನ್ನ ಮಾಡಬಹುದು. ಅಂದ್ರೆ ನಿಮಗೆ ಮನೆಯಲ್ಲೇ ಕೂತು ಮಾಡುವಂತ ಕೆಲವು ಕೆಲಸಗಳಿದ್ರೆ ಅದನ್ನ ಮಾಡುವಂತ ಏನಾದ್ರೂ ಒಂದು ಪರಿಸ್ಥಿತಿ ಇದೆಯಾ ಈಗ ಅಂತ? ಅದೇ ಇಷ್ಟರವರೆಗೆ ಮಾಡ್ಲಿಲ್ಲ, ಯಾವ್ದು ಅದು ಇದ್ರೆ ಒಳ್ಳೆದಿದ್ರೆ ಮಾಡುವ ಅಂತ. ಈಗ ಚಿಕಿತ್ಸೆಗೆ ಏನಾದ್ರೂ ಹೋಗ್ತಾ ಇದ್ದೀರಾ? ಇಲ್ಲ, ಚಿಕಿತ್ಸೆ ಏನು ಯಾವುದಿಲ್ಲ, 5-6 ವರ್ಷದ ಯಾವುದಿಲ್ಲ, ಯಾವುದು ಚಿಕಿತ್ಸೆ ಇಲ್ಲ. ಅದು ಮೈ ನರವೇ ಕಟ್ಟಾಗಿದೆ, ಸೊಂಟದಿಂದ ಬಲವಿಲ್ಲ, ನಡಿಲಿಕ್ಕೆ ಆಗುದಿಲ್ಲ ಹಾಗೆ. ಈಗ ಎಲ್ಲಾದ್ರೂ ಹೋಗ್ಬೇಕು, ಹೊರಗಡೆ ಹೋಗ್ಬೇಕು ಅಥವಾ ಮೆಟ್ಟಿಲನ್ನು ಹತ್ತುವಂತ ಸಂದರ್ಭದಲ್ಲಿ, ಈ ಸಂದರ್ಭದಲ್ಲೆಲ್ಲ ನಿಮಗೆ ಕಷ್ಟವಾಗುವುದು? ಅದು ಕಷ್ಟ ಆಗುತ್ತೆ, ಅದೇ ದಂಟೆ ಅದು ಇಟ್ಕೊಂಡೇ ಹೋಗುದು. ಎಷ್ಟು ವರ್ಷದಿಂದ ಅದನ್ನು ಉಪಯೋಗ ಮಾಡ್ತಾ ಇದ್ದೀರಾ ನೀವು? ಅದು 16 ವರ್ಷದಿಂದ. 16 ವರ್ಷದಿಂದ ಕೂಡ ಇದೇ ಪರಿಸ್ಥಿತಿ? ಹೌದೌದು, 3 ವರ್ಷ ಮಲಗಿದ್ದಲ್ಲಿ, ಒಟ್ಟು 19 ವರ್ಷ ಆಯ್ತು 2000 ಇಸ್ವಿಯಲ್ಲಿ. 3 ವರ್ಷ ಮಲಗಿದ್ದಲ್ಲಿದ್ದೆ ಮನೆಯಲ್ಲಿ, ಮತ್ತೆ ಚುರುಗೋಡು. ಈಗ 16 ವರ್ಷ ಈಗ ಏನು ಇದಿಲ್ಲ, ಟ್ರೀಟ್ಮೆಂಟ್ ಎಲ್ಲ ಇದ್ದಾಗಿ. ಕಾಲಿಗೆ ಬಲವಿಲ್ಲ? ಬಲವಿಲ್ಲ, ಗೊತ್ತೇ ಆಗುದಿಲ್ಲ. ಏನು ಮುಟ್ಟಿದ್ರು, ಚುಚ್ಚಿದ್ರು, ಗಾಯ ಆಗಿದ್ರು, ರಕ್ತ ಇದು ಇರುವೆ ಕಚ್ಚಿದ್ರು ಗೊತ್ತೇ ಆಗುದಿಲ್ಲ. ಸೊ ಸಂಬಂಧಪಟ್ಟ ಹಾಗೆ ಅಂದ್ರೆ ಈಗ ಈ ಕಾಲಿನ ಬಲವನ್ನ ಕಳೆದುಕೊಂಡಿದ್ದೀರಾ ನೀವು, ಎಲ್ಲೋ ಒಂದು ಕಡೆ ನಿಮ್ಗೆ ಇದಕ್ಕೆ ತಕ್ಕಾದ ಒಂದು ಚಿಕಿತ್ಸೆಯನ್ನ ಏನಾದ್ರು ಮಾಡ್ತಾ ಇದ್ದೀರಾ? ಈಗ ಅಂದ್ರೆ ಚಿಕಿತ್ಸೆಯನ್ನ ಮಾಡ್ತಾ ಇದ್ದೀರಾ ಆಸ್ಪತ್ರೆಯಲ್ಲಿ ಈಗ ಪ್ರೆಸೆಂಟ್ ಆಗಿ? ಏನಾದ್ರು ಚಿಕಿತ್ಸೆಯನ್ನ ಪಡಿತಾ ಇದ್ದೀರಾ? ಇಲ್ಲ, ಚಿಕಿತ್ಸೆ ಮಾಡಿ ತುಂಬಾ ಕೇಳಿ ಆಯ್ತು, ಯಾವುದು ಚಿಕಿತ್ಸೆ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು. ಅದು ನರವೇ ಕಟ್ಟಾಗಿದೆ, ಸ್ಪೈನಲ್ ಕಾರ್ಡ್, ಅದು ಆಗುದಿಲ್ಲ ಅಂತ ಹೇಳಿ ತುಂಬ ಆಸ್ಪತ್ರೆಯಲ್ಲಿ ಹೋಗಿದ್ದೇನೆ. ಮಂಗಳೂರು ಸಿಟಿ, ಇದು ಮಣಿಪಾಲ, ಕಸ್ತೂರ್ಬಾ, ಅಲ್ಲಿ ಭಾಸ್ಕರನ್ ಕುಮಾರ್ ಅವ್ರು ಸಹ ಹೇಳಿದರು ಸ್ಪೈನಲ್ ಕಾರ್ಡೇ ಕಟ್ಟಾಗಿದೆ, ಏನು ಮಾಡಲಿಕ್ಕೆ ಆಗುದು, ಜೀವಮಾನ ಹೀಗೆ ಅಂತ ಹೇಳಿ. ಸೊ ಎಲ್ಲೊಂದ್ ಕಡೆ ಹೊರಗಡೆ ಹೋಗ್ಬೇಕು ಅಂತ ಹೇಳಿದ ಸಂದರ್ಭದಲ್ಲಿ ಇದನ್ನ ಬಳಸ್ತೀರಾ? ಇಲ್ಲಾಂದ್ರೆ ಕೂತ್ಕೊಂಡಲ್ಲಿ ಕೂತ್ಕೊಂಡೆ ಮನೆಯಲ್ಲಿ ಗೋಡೆ ಎಲ್ಲ ಇಟ್ಕೊಂಡು ಹೋಗುದು. ಅಂದ್ರೆ ನಿಮ್ಮನ್ನು ಎಬ್ಬಿಸಬೇಕು ಅಂದ್ರೂ ಯಾರಾದ್ರೂ ಮಂಚ ಮಲಗಿದ್ರೆ ಎಬ್ಬಿಸಬೇಕು. ಈಗ ಮನೆಯಲ್ಲಿ ನಿಮ್ಮ ಅಣ್ಣ ಇದ್ದಾರೆ? ಅಣ್ಣ ಇದ್ದಾನೆ ಅದೇ. ಮತ್ತೆ ಓಡಿಯಾದ್ರೆ ರಿಕ್ಷಾ ಬರ್ತದೆ, ರಿಕ್ಷಾದಲ್ಲಿ ಹೋಗುದು ಮನೆ. ನಿಮ್ಮ ತಾಯಿಯವರು ಕೂಡ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ? ಹೌದು, ಮುಂಚೆ ತಾಯಿ ನೋಡ್ಕೊಂಡು ತುಂಬ. ಅವರು ಕೂಡ ಕ್ಯಾನ್ಸರ್ ಬಂದು? ಕ್ಯಾನ್ಸರ್ ಅಂದ್ರೆ ತನ್ನಷ್ಟೇ ಪಗವಕ್ಕ, ಅವ್ರಿಗೆ 2-3 ಲಕ್ಷ ಖರ್ಚಾಗಿದೆ, ಗೊತ್ತೇ ಆಗಲಿಲ್ಲ ನಮಗೆ. ಅವರಿಗೆ ಊಟ ಮಾಡದೇ ಇರುವಾಗ ಗೊತ್ತಾಗಿದ್ದು, ಮತ್ತೆ ಟ್ರೀಟ್ ಮಾಡುವಾಗ ಫುಲ್ಲು ಗಡ್ಡೆ ಬ್ಲಾಕ್ ಆಗಿದೆ ಹೊಟ್ಟೆಯಲ್ಲಿ. ತುಂಬ ಮದ್ದು ಮಾಡಿಲ್ಲ, ಆಗಲಿಲ್ಲ. ಮಂಗಳೂರು ಇಂಡಿಯನ್ ಆಸ್ಪತ್ರೆ ಎಲ್ಲ ಟ್ರೀಟ್ಮೆಂಟ್ ಮಾಡಿದೆ, ಯಾವುದು ಗುಣ ಆಗಲಿಲ್ಲ. ಮತ್ತೆ 1 ತಿಂಗಳು ಮಲಗಿದ್ದಲ್ಲೇ ಇದ್ರು, ಮತ್ತೆ ತೀರ್ಕೊಂಡ್ರೆ 8-9 ತಿಂಗಳಾಯ್ತು. ಅಂದ್ರೆ ಈಗ ಮುಂದಕ್ಕೆ ಜೀವನದಲ್ಲಿ ಎಲ್ಲೋ ಒಂದು ಕಡೆ ಸರ್ಕಾರದ ಕಡೆಯಿಂದ ಕೆಲವೆಲ್ಲ ಸವಲತ್ತುಗಳಿಗಾಗಿ ಪ್ರಯತ್ನವನ್ನ ಮಾಡಿದ್ದೀರಾ ನೀವು ಯಾವತ್ತಾದ್ರೂ? ಸರ್ಕಾರದಿಂದ ಏನಾದರೂ ಸಹಾಯ ಬೇಕು ಅಥವಾ ಜನಪ್ರತಿನಿಧಿಗಳಿಗೆ ಏನಾದರೂ ಮನವಿಯನ್ನ ಮಾಡಿದ್ದೀರಾ? ಇಲ್ಲ ಇಲ್ಲ ಇಲ್ಲ, ಯಾವುದು ಮಾಡಲಿಲ್ಲ. ಮುಂದೆ ಜೀವನದಲ್ಲಿ ಏನ್ ಮಾಡ್ಬೇಕಂತ ಅಂದ್ರೆ ಏನಾದರೂ ಕೆಲಸವನ್ನ ಮಾಡುವಂತ ಇಚ್ಛೆ ಇದೆಯಾ ನಿಮ್ಗೆ ಅಂತ? ಕೆಲಸದೇ ಮನೆಯಲ್ಲಿ ಏನೋ ಇದ್ರೆ ಮಾಡ್ಬೋದಂತ, ಹೋಗ್ಲಿಕ್ಕೆ ಕೆಲವೆಲ್ಲ ಕಷ್ಟ ಆಗ್ತದಲ್ಲ. ಉದಯ್ ಅವರೇ, ಸಾಕಷ್ಟು ಕಷ್ಟವನ್ನು ಅನುಭವಿಸಿರುವಂತಹ ಒಂದು ಪರಿಸ್ಥಿತಿ ಇದು. 16 ವರ್ಷದಿಂದ ನೀವು ಇದನ್ನೇ ಅವಲಂಬಿತರಾಗಿರುವಂಥದ್ದು, ಯಾವುದೇ ಕೆಲಸವನ್ನ ಮಾಡೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಾ. ನೆರವಿನ ಹಸ್ತವನ್ನ ಕೂಡ ಚಾಚ್ತಾ ಇದ್ದೀರಾ. ಎಲ್ಲೋ ಒಂದು ಕಡೆ ನಿಮ್ಮದಲ್ಲದ ತಪ್ಪಿಗೆ ನೀವು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದೀರಾ ಅಂತಾನು ಹೇಳ್ಬೋದು. ಸೊ ಇನ್ನೂ ಕೂಡ ಈ ಕುರಿತಾಗಿ ಮಾತನಾಡೋದಕ್ಕೆ ಬಾಕಿ ಇದೆ. ಅದಕ್ಕಿಂತ ಮುಂಚೆ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಎಸ್ ವೀಕ್ಷಕರೇ, ಈಗಾಗಲೇ ಹೇಳಿದ ಹಾಗೆ ಉದಯ್ ಅವರ ಒಂದು ಜೀವನ ಏನಿದೆ, ಸಂಬಂಧಪಟ್ಟ ಹಾಗೆ ಯಾವಾಗ ಅವರು ತಮ್ಮ ಕಾಲಿನ ಒಂದು ಬಲವನ್ನು ಕಳೆದುಕೊಂಡ್ರು, ತಮ್ಮ ಜೀವನದಲ್ಲಿ ಏನೂ ಕೂಡ ಮಾಡೋದಕ್ಕೆ ಆಗದಿರುವಂಥ ಒಂದು ಪರಿಸ್ಥಿತಿ, ಏನೇ ಒಂದು ಕೆಲಸವನ್ನು ಮಾಡಬೇಕು ಅಂತ ಆಗಿದ್ರೂ ಕೂಡ ಯಾರದ್ದೋ ಒಬ್ಬರದ್ದು ಆಶ್ರಯವನ್ನು ಪಡಿಬೇಕು, ಸಹಾಯವನ್ನು ಪಡಿಬೇಕು, ಅಂಥದ್ದೊಂದು ಪರಿಸ್ಥಿತಿ ಇದೆ. ಸೊ ಸಾಕಷ್ಟು ಸಂಘ ಸಂಸ್ಥೆಗಳು ಇವರಿಗೆ ನೆರವನ್ನು ನೀಡಿದ್ದಾರೆ, ನೆರವಿನ ಹಸ್ತವನ್ನು ನೀಡಿದ್ದಾರೆ. ಸೊ ಏನು ಈ ಹಿಂದೆ ಇವರ ತಾಯಿ ಇವರು ನೋಡ್ಕೊಳ್ತಾ ಇದ್ರು, ಅವರು ಕೂಡ ಕ್ಯಾನ್ಸರಿನ ಕಾರಣದಿಂದಾಗಿ ನಿಧನರಾಗಿದ್ದಾರೆ. ಸೊ ಈಗ ಒಂಟಿಯಾಗಿ ಇವರೊಂದು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಸೊ ಇವರಿಗೆ ಆಶ್ರಯದ ಒಂದು ನೆರವಿನ ಒಂದು ಹಸ್ತ ಕೂಡ ಬೇಕಾಗಿದೆ, ಸಹಾಯ ಹಸ್ತ ಕೂಡ ಬೇಕಾಗಿರುವಂಥದ್ದು. ಈ ಕುರಿತಾಗಿ ಇನ್ನಷ್ಟು ಮಾತನಾಡೋದಕ್ಕೆ ಬಾಕಿ ಇದೆ. ಅದಕ್ಕಿಂತ ಮುಂಚೆ ಕಾರ್ಯಕ್ರಮದಲ್ಲೊಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ.
ವಿರಾಮದ ಬಳಿಕ ನೆರವಿನ ನಿರೀಕ್ಷೆಯಲ್ಲಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮೊಂದಿಗಿದ್ದಾರೆ ಸಾಣೂರಿನ ಉದಯ್ ಕುಮಾರ್ ಶೆಟ್ಟಿ. ಈಗಾಗಲೇ ಹೇಳಿದ ಹಾಗೆ ತೆಂಗಿನ ಮರದಿಂದ ಬಿದ್ದು ತಮ್ಮ ಕಾಲಿನ ಒಂದು ಬಲವನ್ನು ಕಳೆದುಕೊಂಡಿದ್ದಾರೆ. ಸುಮಾರು 16 ವರ್ಷದಿಂದ ಕಾಲಿನ ಬಲ ಇಲ್ಲದೆ ಜೀವನವನ್ನು ನಡೆಸ್ತಾ ಇದ್ದಾರೆ. ಸೊ ಎಲ್ಲೋ ಒಂದು ಕಡೆ ಜೀವದ ಪ್ರಮುಖ ಅಂಗ ಅಂತ ಹೇಳ್ಬೋದು. ಆ ಅಂಗವೇ ಇಲ್ಲ ಅಂತ ಹೇಳಿದಾಗ ಜೀವನ ಎಷ್ಟು ಕಷ್ಟಕರವಾಗುತ್ತೆ ಅನ್ನುವಂಥದ್ದನ್ನು ಕೂಡ ನಾವು ಗಮನಿಸ್ತೇವೆ. ಸೊ ಇದೇ ರೀತಿ ಇವರ ಜೀವನ ಅನ್ನುವಂಥದ್ದು ಸಾಗ್ತಾ ಇದೆ. ಸೊ ಇವರ ಜೀವನವನ್ನು ನಡೆಸೋದಕ್ಕೆ ಇವರಿಗೆ ತುಂಬ ಕಷ್ಟ ಆಗ್ತಾ ಇದೆ. ಏನು ಸರ್ಕಾರದಿಂದ ಒಂದು ಸ್ವಲ್ಪ ಮಟ್ಟಿನ ಸವಲತ್ತುಗಳು ಬಂದಿದ್ದರೂ ಕೂಡ ಊರಿನ ಸಂಘ ಸಂಸ್ಥೆಗಳಾಗಿರ್ಬೋದು ಅಥವಾ ಕೆಲವು ಜನಪ್ರತಿನಿಧಿಗಳಾಗಿರ್ಬೋದು ಇವರಿಗೆ ಸಹಾಯವನ್ನು ಮಾಡಿದ್ದಾರೆ. ಆದರೆ ಎಲ್ಲೋ ಒಂದು ಕಡೆ ಶಾಶ್ವತವಾಗಿ ಇವರ ಜೀವನವನ್ನು ನಡೆಸೋದಕ್ಕೆ ಅದು ಸಾಧ್ಯವಾಗಿಲ್ಲ. ಸೊ ನಿರಂತರವಾಗಿ ಇವರ ಜೀವನ ಅನ್ನುವಂಥದ್ದು ನಡೆಯೋದಕ್ಕೆ ತುಂಬ ಕಷ್ಟವಾಗ್ತಾ ಇದೆ. ಆರ್ಥಿಕ ಪರಿಸ್ಥಿತಿ ಅನ್ನುವಂಥದ್ದು ಕೂಡ ತುಂಬ ಕಷ್ಟಕರವಾಗಿದೆ. ಸೊ ಈಗ ತಮ್ಮ ಜೀವನವನ್ನು ಒಬ್ಬಂಟಿಯಾಗಿ ಜೀವನವನ್ನು ಸಾಗಿಸ್ತಾ ಇದ್ದಾರೆ, ತುಂಬ ಕಷ್ಟವನ್ನು ಪಡ್ತಾ ಇದ್ದಾರೆ. ಸೊ ಈ ಕುರಿತಾಗಿ ಮಾತನಾಡೋದಕ್ಕೆ ಬಾಕಿ ಇದೆ. ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ಉದಯ್ ಅವರೇ, ಏನು ಆ ಒಂದು ಸಂದರ್ಭದಲ್ಲಿ ಈ ಒಂದು ಘಟನೆ ನಡೀತು, ಆ ನಂತರದಲ್ಲಿ ನಿಮ್ಮ ಜೀವನ ಯಾವ ರೀತಿ ಇತ್ತು? ಅಂದರೆ ನಿಮ್ಮ ಮನೆಯವರು ಯಾವ ರೀತಿ ನೋಡ್ಕೊಳ್ತಾ ಇದ್ರು ನಿಮ್ಮನ್ನು, ಅಥವಾ ಅದಾದ ಬಳಿಕ ಒಂದು 5-6 ವರ್ಷ ಜೀವನ ಹೇಗೆ ಸಾಕ್ತು ಅಂತ? ತಾಯಿರುವಾಗ ಚೆನ್ನಾಗಿ ಇತ್ತು ಅಂತ ನೋಡ್ಕೊಂಡಿದ್ದು, ಅಡಿಗೆ ಎಲ್ಲ ಊಟ ಎಲ್ಲ ಬಡಿಸ್ಕೊಂಡಿದ್ದು, ಮನೆಗೆ ತಂದು ಕೊಟ್ಟಿದ್ದು. ಈಗ ಅಣ್ಣವೇ ತಂದು ಕೊಡೋದು. ಕೆಲಸಕ್ಕೆ ಹೋದರೆ ನಾನು ಬಡಿಸ್ಕೊಳ್ಳಲು ಕಷ್ಟ ಆಗ್ತದೆ, ಅನ್ನ ಇದ್ದರೆ ಮಾತ್ರ ಬಡಿಸ್ಕೊಟ್ಟು ಹಾಗೆ. ಮತ್ತೆ ಮನೆಯಲ್ಲಿ ಇಡೀ ದಿನ ಟಿವಿ ನೋಡೋದು, ಪೇಪರ್ ಓದೋದು, ಅದೇ ಕೂತ್ಕೊಳ್ಳೋದೇ ಇರುತ್ತೆ. ನೀವು ಎಷ್ಟು ಜನ ಮಕ್ಕಳು? ನಾವು 3 ಜನ ಮಕ್ಕಳು. ಸೊ ತಂದೆ ಏನು ಮಾಡ್ತಾ ಇದ್ರು ಕೆಲಸ? ತಂದೆ ಮುಂಚೆ ಅದೇ ಕೂಲಿ ಕೆಲಸ ಎಲ್ಲ ಹೋಗ್ತಿದ್ರು. ಮತ್ತು ಅವ್ರಿಗೆ ಸಹ ಹುಷಾರಿಲ್ಲ, ಇದು BP ಶುಗರ್ ಎಲ್ಲ ಇತ್ತು. ಮನೆಯಲ್ಲಿ ಮಲಗಿತಾ ಇರ್ತಿದ್ರು. ಅವ್ರನ್ನ ಸಹ ತಂದೆ ನಾವೆಲ್ಲ ನೋಡ್ಕೊಂಡಿದ್ರು. ಅವ್ರು ಸಹ 3 ವರ್ಷದಿಂದ ತೀರ್ಕೊಂಡಿದ್ರು. ಅವ್ರು ಸಹ ಅಷ್ಟು ಕೆಲಸ ಇಲ್ಲ. ಬೊಂಬೆಯಲ್ಲಿದ್ದರು ಮುಂಚೆ ತುಂಬ ಸಮಯದಿಂದ, ಮತ್ತೆ ಊರಿನಲ್ಲಿದ್ದು. ಅಂದರೆ ಮತ್ತೆ ನಿಮ್ಮ ಕುಟುಂಬ ಅಥವಾ ನಿಮ್ಮ ಅಣ್ಣ ತಮ್ಮ ಎಲ್ಲ ನಿಮಗೆ ಸಹಾಯಕ್ಕೆ ಬರ್ತಾರಾ, ನಿಮಗೆ ಹೆಲ್ಪ್ ಮಾಡ್ತಾರಾ ಅಂತ? ಹೌದೌದು. ಈಗ ಅವರದ್ದು ಮುಂಚೆ ಹೆಲ್ಪ್ ಮಾಡ್ತಾ ಇದ್ರು. ಈಗ ಅವರಿಗೆ ಮದುವೆ ಆಗಿದ್ದಾರೆ, 2 ಅಣ್ಣ. ಅವ್ರಿಗೆ ಸಹ ಜೀವನ ಅವರಿಗೆ ಕಷ್ಟ. ಹೌದು, ಅವರದ್ದೇ ಒಂದು ಜೀವನ ಅಂತ ಇರುತ್ತೆ. ಹೌದೌದು. ಸೊ ಊರಿನ ಸಂಘ ಸಂಸ್ಥೆಗಳಾಗಿರ್ಬೋದು, ಕೆಲವು ಸಮಾಜ ಸೇವಕರೇನಿದ್ದಾರೆ, ಯಾರಾದರೂ ಸ್ಪಂದಿಸಿದ್ದಾರಾ, ಸಹಾಯವನ್ನು ಮಾಡಿದ್ದಾರಾ? ಸಹಾಯ ಜನ ತುಂಬ ಜನ. ಶುರುವಿಗೆ ನನಗೆ ವಿಶೇಷಟ್ಟಿ ಅಂಬುಲ್ಪಾಡಿ ಅವರು ನಮ್ಮ ಮನೆಗೆ ಬಂದರೆ ನನಗೆ ಅವ್ರು ತುಂಬ ಹೆಲ್ಪ್ ಮಾಡಿದರು. ಮೊಬೈಲ್ ತೆಗೆಸಿಕೊಡ್ಲಿಕ್ಕೆ ಹಣ ಕೊಟ್ಟರು, ಮತ್ತು ಒಂದು ಗ್ರೈಂಡರ್ ಎಲ್ಲ ತೆಗೆದುಕೊಂಡು, ಮತ್ತು ಯಾವಾಗಲೂ ಮಾತಾಡ್ತಾ ಇರ್ತಾರೆ. ಮತ್ತು ಕೆಲವು ಜನ ಅವರದ್ದೇ ನನಗೆ ಸಹಾಯ ಮಾಡಿಸಿ ಕೊಟ್ಟಿದ್ರು. ಉಡುಪಿಗೆ ಕೆಲವು ಜನ ಅವರೇ ಮಾತಾಡಿ ನನ್ನ ಪರಿಚಯ, ಅವರೇ ಬರಲಿಕ್ಕೆ ಹೇಳಿದ್ದೆ. ತುಂಬ ಜನ ಹೆಲ್ಪ್ ಮಾಡಿದರು ಅವರು. ವಿಶೇಷಟ್ಟಿ ಅಂಬುಲ್ ಅವರು ನನಗೆ ಮೇಯ್ನ್ ಇದು ಮಾಡಿ. ಅಂದರೆ ಈಗ ತುಂಬಾ ಜನ ಹೆಲ್ಪ್ ಮಾಡಿದ್ದಾರೆ ಅಂತ ಸಂಘ ಸಂಸ್ಥೆಯವರು ಅನ್ನುವಂಥದ್ದು. ಆದರೆ ಶಾಶ್ವತವಾಗಿ ಏನಾದರೂ ಒಂದು ಪರಿಹಾರ ಅನ್ನುವಂಥದ್ದು ಸಿಗಬೇಕು, ಸರ್ಕಾರದಿಂದ ಏನಾದರೂ ಸವಲತ್ತುಗಳು ಸಿಗಬೇಕು ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿ ಇದ್ದೀರಾ. ಈಗ ನಿಮ್ಮ ಮನೆಗೆ ಅಕ್ಕಿ ಬೇಕು ಅಥವಾ ಇನ್ನಿತರ ಸಾಮಗ್ರಿ ಏನಾದರೂ ಬೇಕು ಅಂತ ಹೇಳಿದಾಗ ಯಾರು ಹೆಲ್ಪ್ ಮಾಡ್ತಾರೆ ನಿಮಗೆ? ಹೇಗೆ ಇದನ್ನೆಲ್ಲ ತರಿಸ್ಕೊಡ್ತೀರಾ? ಅದು ನನಗೆ ಅಂಗವಿಕಲ ವೇತನ, ಅದರಿಂದಲೇ ತರೋದು. ಮತ್ತು ರೇಷನ್ BPL ಕಾರ್ಡ್ ಉಂಟು, ಅದರಿಂದಲೇ ಅಕ್ಕಿ ಇದು ಮಾಡಿ ಅನ್ನ ಮಾಡುವುದು. ಮತ್ತೆ ಯಾವುದೊಂದು ಇದಿಲ್ಲ. ಸೊ ಜನಪ್ರತಿನಿಧಿಗಳು ಯಾರಾದರೂ ಹೆಲ್ಪ್ ಮಾಡಿದ್ದಾರಾ ಈ ಕುರಿತಾಗಿ? ನಿಮ್ಮ ಸ್ಥಳೀಯ MLAಗಳಾಗಿರ್ಬೋದು? MLA ನನಗೆ ಅಂಗವಿಕಲ ಅವರಿಗೆ ಸುನೀಲ್ ಕುಮಾರ್ ಕಾರ್ಕಳ ಅವರೇ ನನಗೆ ಅಂಗವಿಕಲ ಮಾಡಿಸಿಕೊಟ್ಟದ್ದು. ಒಂದು 600 ರೂಪಾಯಿಂದ ಸ್ಟಾರ್ಟ್ ಮಾಡಿದ ಅವರೇ MLA ಸುನೀಲ್ ಕುಮಾರ್ ಕಾರ್ಕಳ ಅವರು. ಅವ್ರು ಸಹ ತುಂಬ ಹೆಲ್ಪ್ ಮಾಡಿದ್ರು. ಅವ್ರಿಗೆ ನಾವು ಅಭಿಮಾನಿ ಅವ್ರದ್ದೆಲ್ಲ. ಇವತ್ತಿನ ಈ ಒಂದು ಪರಿಸ್ಥಿತಿ ಏನಿದೆ ನಿಮ್ಮದು, ತುಂಬ ಕಷ್ಟದಲ್ಲಿದ್ದೀರಾ ನೀವು. ಸೊ ಜನರಿಂದ ಏನನ್ನು ಅಪೇಕ್ಷೆ ಮಾಡ್ತೀರಾ ನೀವು ಅಂತ? ಅದೇ ನನಗೆ ದಿನಚರಿಗೆ ಅದರಿಂದ ಸೌಲಭ್ಯ ಒದಗಿಸಿ ಒಳ್ಳೆಯದು. ಅಂದರೆ ಜೀವನವನ್ನು ಸಾಗಿಸೋದಕ್ಕೆ ತುಂಬಾ ಕಷ್ಟವಾಗ್ತಾ ಇದೆ. ಆರ್ಥಿಕ ವ್ಯವಸ್ಥೆ ಅನ್ನುವಂಥದ್ದು ಕೂಡ ಸರಿ ಇಲ್ಲ. ಇದನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ದಾನಿಗಳ ಒಂದು ಅಪೇಕ್ಷೆಯಲ್ಲಿದ್ದೀರಾ? ಯಾರಾದರೂ ಸಹಾಯವನ್ನ ಮಾಡಬೇಕು ಅನ್ನುವಂಥ ಒಂದು ಮನಸ್ಸಿದ್ರೆ ಸಹಾಯವನ್ನ ಮಾಡಿ ಅನ್ನುವಂಥ ಒಂದು ಬೇಡಿಕೆ, ಮನವಿ ನಿಮ್ಮ ಕಡೆಯಿಂದ. ಸೊ ಇಷ್ಟೆಲ್ಲ ಇವತ್ತು ಆಗಿರುವಂಥದ್ದು ನಿಮ್ಮ ಜೀವನದಲ್ಲಿ. ಇನ್ನು ಕೂಡ ಆತ್ಮವಿಶ್ವಾಸ ಅನ್ನುವಂಥದ್ದು ಜೀವನದಲ್ಲಿ ತುಂಬ ಮುಖ್ಯ. ಏನನ್ನ ಕಳೆದುಕೊಂಡ್ರೂ ಕೂಡ ನಾವು ಆತ್ಮವಿಶ್ವಾಸವನ್ನು ಕಳೆದುಕೊಳ್ಬಾರ್ದು ಅಂತ ಹೇಳ್ತಾರೆ. ಸೊ ನಿಮ್ಮ ಹತ್ರ ಒಂದು ವಿಶ್ವಾಸ ಇದೆಯಾ, ನಾವು ಜೀವನ ನಡೆಸಬಲ್ಲೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ? ವಿಶ್ವಾಸ ಉಂಟು. ಈಗ ಅನ್ನ ಇರುವ ತನಕ ನೋಡ್ತಾರೆ, ಮತ್ತೆ ಯಾರು ನೋಡೋದು ಅಂತ. ಅಂದರೆ ಎಲ್ಲೋ ಒಂದು ಕಡೆ ಏನು ಹುಟ್ಟಿಸಿದ ದೇವರು ಹುಲ್ಲನ್ನು ಮೇಯೋದಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಆ ಒಂದು ಸಂದರ್ಭದಿಂದ ಇಲ್ಲಿಯವರೆಗೂ ಕೂಡ ನಿಮ್ಮ ಜೀವನದಲ್ಲಿ ಸಾಕಷ್ಟು ಕಷ್ಟವನ್ನು ನೀವು ಅನುಭವಿಸಿದ್ರಿ, ಅಥವಾ ನಿಮ್ಮ ಪ್ರೀತಿ ಪಾತ್ರರನ್ನ ಕೂಡ ನೀವು ಕಳೆದುಕೊಂಡಿದ್ದೀರಾ. ಆದರೆ ಎಲ್ಲೋ ಒಂದು ಕಡೆ ನಿಮ್ಮ ಜೀವನಕ್ಕೆ ಇದೇ ಅಂತ್ಯ ಅಥವಾ ಇದೇ ಫುಲ್ ಸ್ಟಾಪ್ ಅಂತ ಎಲ್ಲೂ ಆಗಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಸಹಾಯ ಅನ್ನುವಂಥದ್ದು ಬರ್ತಾ ಇದೆ. ಯಾರಾದರೂ ಏನು ದೇವರ ಸ್ವರೂಪದಲ್ಲೇ ಬಂದು ನಿಮಗೆ ಸಹಾಯವನ್ನು ಮಾಡ್ತಾ ಇದ್ದಾರೆ. ಸೊ ಸಾಕಷ್ಟು ಜನ ನಿಮ್ಮ ಜೀವನದಲ್ಲಿ ನಿಮಗೆ ಸಹಾಯವನ್ನು ಮಾಡಿರ್ಬೋದು, ನಿಮಗೆ ನೆರಳಾಗಿ ಆಶಯದಾಯಕರಾಗಿ ನಿಂತಿರ್ಬೋದು. ಅಂಥವ್ರಿಗೆ ಏನು ಹೇಳ್ತೀರಾ ನೀವು? ನಿಮ್ಮ ಕುಟುಂಬ ವರ್ಗದವರಾಗಿರ್ಬೋದು, ಅಥವಾ ಬಂಧು ಮಿತ್ರರಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಅಥವಾ ಸಮಾಜಕ್ಕೆ ಏನು ಕುಟುಂಬ ವರ್ಗ ಅಂತಾನೆ ಹೇಳ್ಬೋದು, ಸಮಾಜ ಸೇವಕರು, ಅಂಥವ್ರು ತುಂಬ ನಿಮ್ಗೆ ಹೆಲ್ಪ್ ಮಾಡಿರ್ಬೋದು. ಅಂಥವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ? ಅವರು ಒಳ್ಳೆ ದೇವರಾಗಿ ನಮ್ಮ ಮನೆಗೆ
ಹೆಲ್ಪ್ ಮಾಡಿದರು. ಮತ್ತು ಹ್ಮ್. ಫೋನಿಂದ ನನ್ನ ಅಕೌಂಟ್ಗೆ ಸ್ವಲ್ಪ ಸ್ವಲ್ಪ ಕಳಿಸಿದ್ರು. ಅವರಿಗೆ ದೇವರು ತುಂಬ ಒಳ್ಳೇದು ಮಾಡಲಿ ಅಂತ. ಅಂದರೆ ನಿಮ್ಮ ಈಗ ತುಂಬ ಜನ ಹೆಲ್ಪ್ ಮಾಡಿದ್ದಾರೆ. ಹೌದು. ನಿಮ್ಮ ಈ ಒಂದು ಜೀವನ ಸಾಗೋದಕ್ಕೆ ಏನಾದರೂ ಬೇರೆ ಮೂಲಗಳೇನಾದರೂ ಇದೆಯಾ? ಕೃಷಿ ಇದೆಯಾ? ಕೃಷಿ ಭೂಮಿ ಕೃಷಿ ಏನಾದರೂ ಇಲ್ಲ, ಇದೆಯಾ? ಕೃಷಿ ಯಾವುದು? ಕೃಷಿ ಒಂದು ಗದ್ದೆ ಉಂಟು, ಅದು ಅಡಿಲು ಬಿದ್ದು 10 ವರ್ಷದಿಂದ ಆಗಿ ಕೃಷಿ ಮಾಡಲಿಕ್ಕೆ ಆಗೋದಿಲ್ಲ ಯಾರು. ಅಂದ್ರೆ ಈಗ ಜೀವನಕ್ಕೆ ಬೇರೆ ದಾರಿನೇ ಇಲ್ಲ ಅಂತ ಒಂದು ಪರಿಸ್ಥಿತಿ ಇಲ್ಲ, ಇದೆಯಾ? ಯಾವುದಿಲ್ಲ. ಅದು ಗೌರ್ಮೆಂಟ್ ರೇಷನ್ದಿಂದ ಇದು ಮಾಡೋದು, ಅಕ್ಕಿ ಊಟ ಮಾಡೋದು, ಮತ್ತೆ ಯಾವುದಿಲ್ಲ. ಮತ್ತೆ ಈಗ ನಿಮಗೆ ಸಹಾಯ ಮಾಡಬೇಕು ಅಂದರೆ ಹೇಗೆ ನಿಮ್ಮನ್ನು ಸಂಪರ್ಕ ಮಾಡ್ಬೋದು? ಅಥವಾ ನಿಮ್ಮ ಒಂದು ಮನೆ ಅನ್ನುವಂಥದ್ದು ಎಲ್ಲಿರುವಂಥದ್ದು? ಸಾನೂರು ಉದಯ ಶೆಟ್ಟಿ ಅಂಗಡಿ ಮನೆ, ಸಾನೂರು ಪೋಸ್ಟ್ ಆ್ಯಂಡ್ ಗ್ರಾಮ, ಕಾರ್ಕಳ ತಾಲೂಕು, ಅದೇ ಪಡ್ಡಾಯಗುಡ್ಡೆ ರಸ್ತೆ ಅಂತ. ಮತ್ತೆ ಅದೇ ನನ್ನ ವಿಜಯ ಬ್ಯಾಂಕ್ ಅಕೌಂಟ್ ಉಂಟು ಸಾನೂರ್ದು. ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ರಿಕ್ಷಾದಲ್ಲಿ ಹೋಗ್ಬೇಕು? ಹೌದು, ರಿಕ್ಷಾದಿಂದ ಹೋಗ್ಬೋದು. ಕಾರ್ಕಳ, ಉಡುಪಿ, ಮಂಗಳೂರು ಎಲ್ಲೇ ಹೋಗ್ಬೇಕಾದ್ರೂ ರಿಕ್ಷಾದಲ್ಲಿ ಹೋಗ್ಬೇಕು. ಹೌದು. ಬಸ್ನಲ್ಲಿ ಕೂಡ ಪ್ರಯಾಣ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಲ್ಲ, ಒಬ್ಬರು ಇಟ್ಕೊಡ್ಬೇಕು. ಅಂದ್ರೆ ಎರಡೂ ಕಾಲು ಕೂಡ ಹೌದೌದು, ಅದು ದಂಟೆ ಇಟ್ಕೊಂಡು ಮತ್ತೆ ದಂಟೆ ಬಿಟ್ಟರೆ ಬೀಳುವುದೇ ಆಗಿ. ಸೊ ನಮ್ಮ ಅಂತಿಮವಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ನೀವು? ನನ್ನ ಅದನ್ನು ನೋಡಿ, ನನ್ನನ್ನು ನೋಡಿ ಯಾರಾದರೂ ಸಹಾಯ ಮಾಡುವುದ್ರೆ ಒಳ್ಳೆಯದು ತಂದು. ಎಸ್ ವೀಕ್ಷಕರು, ಈಗಾಗಲೇ ಹೇಳಿದ ಹಾಗೆ ಉದಯ್ ಕುಮಾರ್ ಏನಿದ್ದಾರೆ, ಉದಯ್ ಶೆಟ್ಟಿ ಅವರು ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. 16 ವರ್ಷದಿಂದ ಕಾಲಿನ ಬಲವನ್ನು ಕಳೆದುಕೊಂಡು ಇರುವಂಥದ್ದು. ಏನು ಗಾಲಿ ಕುರ್ಚಿಯ ಮೇಲೆ ಡಿಪೆಂಡ್ ಆಗಿದ್ದಾರೆ. ಬೇರೆ ಕಡೆ ಹೋಗಬೇಕು ಅಂದರೆ ಸ್ಟ್ರೆಚರ್ಸನ್ನು ಯೂಸ್ ಮಾಡಿ ಸಂಚಾರವನ್ನು ಮಾಡ್ತಾರೆ. ಸೊ ದೂರದ ಒಂದು ಊರುಗಳಿಗೆ ಹೋಗಬೇಕು ಅಥವಾ ಯಾವುದೇ ಒಂದು ಸಮಾರಂಭಕ್ಕೆ ಹೋಗಬೇಕು ಅಂತ ಹೇಳಿದ್ರು ಕೂಡ ಸೊ ಅದನ್ನೇ ಅವಲಂಬಿತವಾಗಿರಬೇಕು. ಬಸ್ನಲ್ಲೂ ಕೂಡ ಪ್ರಯಾಣ ಮಾಡೋಕ್ಕೆ ಆಗೋದಿಲ್ಲ, ರಿಕ್ಷಾದಲ್ಲೇ ಹೋಗಬೇಕು ಅಂಥ ಒಂದು ಪರಿಸ್ಥಿತಿ. ಸೊ ಇವರ ಈ ಒಂದು ಜೀವನದ ಪರಿಸ್ಥಿತಿ ಏನಿದೆ, ಈ ಹಿಂದೆ ಕೂಡ ಇವರ ತಾಯಿ ಇವರಿಗೆ ಜೀವನಕ್ಕೆ ಆಶ್ರಯವಾಗಿದ್ದರು. ಅವರನ್ನು ಕೂಡ ಕಳೆದ 8 ತಿಂಗಳ ಹಿಂದೆ ಕಳೆದುಕೊಂಡಿರುವಂಥದ್ದು. ಅವರಿಗೂ ಕೂಡ ಕ್ಯಾನ್ಸರ್ ಬಾಧೆಯಿಂದ ನಿಧನರಾಗಿದ್ದರು. ಸೊ ಎಲ್ಲೋ ಒಂದು ಕಡೆ ಇವರು ಕೂಡ ನೆರವಿನ ಒಂದು ನಿರೀಕ್ಷೆಯಲ್ಲಿದ್ದಾರೆ. ನಿಮ್ಮಲ್ಲಿ ಯಾರಾದರೂ ಇವರಿಗೆ ಸಹಾಯವನ್ನು ಮಾಡಬೇಕು, ಸಹಾಯದ ಒಂದು ಹಸ್ತವನ್ನು ನೀಡಬೇಕು ಅಂತ ಮನಸ್ಸಿದ್ರೆ ನಮ್ಮ ಈ ಒಂದು ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ಇವರ ಒಂದು ಬ್ಯಾಂಕ್ ಡೀಟೇಲ್ಸ್ ಏನಿದೆ ಅದಕ್ಕೆ ತಮ್ಮ ಒಂದು ಸಹಾಯದ ನೆರವನ್ನು ನೀಡಬಹುದು. ಇದಲ್ಲದೆ ಈಗಾಗಲೇ ಇವರ ಮನೆಯ ಒಂದು ವಿಳಾಸ ಕೂಡ ಬರ್ತಾ ಇದೆ, ನೇರವಾಗಿ ಇವರನ್ನು ಸಂಪರ್ಕ ಕೂಡ ಮಾಡ್ಬೋದು. ನಿಮ್ಮ ಕೈಲಾದಂಥ ಒಂದು ಸಹಾಯವನ್ನು ಕೂಡ ಮಾಡ್ಬೋದು. ಯಾಕಂದರೆ ದೇವರು ಒಂದನ್ನು ಕೊಟ್ಟರೆ ಒಂದನ್ನು ಕೊಡೋದಿಲ್ಲ ಅಂತ ಹೇಳ್ತಾರೆ. ಆದರೆ ಜೀವನವೇ ನಿಂತ ನೀರಾಗುವಂಥ ಒಂದು ಪರಿಸ್ಥಿತಿ ಆದರೆ ಎಷ್ಟು ಕಷ್ಟ, ಆ ಒಂದು ಪರಿಸ್ಥಿತಿ ಯಾವ ರೀತಿ ಇರ್ಬೋದು. ಸೊ ಆ ಒಂದು ಪರಿಸ್ಥಿತಿ ಇವರ ಈ ಒಂದು ಜೀವನದ ಅನುಭವದ ಮೂಲಕ ನಮಗೆ ಗೊತ್ತಾಗುತ್ತೆ. ಸೊ ನಮ್ಮಿಂದ ಆದಂಥ ಒಂದು ಕಿಂಚಿತ್ ಸಹಾಯ ಏನಿದೆ ಅದನ್ನು ಮಾಡುವ ಮೂಲಕ ಎಲ್ಲೋ ಒಂದು ಕಡೆ ಇವರ ಜೀವನಕ್ಕೆ ಒಂದು ರೀತಿ ದಾರಿದೀಪವಾಗುವಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡ ಮಾಡಬೇಕು. ಇದು ನಮ್ಮ ಆಶಯ. ಎಸ್ ಉದಯ್ ಅವರೇ, ಸೊ ಎಲ್ಲೋ ಒಂದು ಕಡೆ ಸಾಕಷ್ಟು ಜನ ನಿಮಗೆ ಸಹಾಯವನ್ನು ಮಾಡಿರ್ಬೋದು, ಕಿಂಚಿತ್ತು ತಮ್ಮ ಕೈಲಾದ ಸಹಾಯವನ್ನು ಮಾಡಿರ್ಬೋದು, ಅಥವಾ ಸಮಾಜ ಸೇವಕ ಸಂಘದವರಾಗಿರ್ಬೋದು, ಎಲ್ಲರೂ ಕೂಡ ಸಹಾಯವನ್ನು ಮಾಡಿರ್ಬೋದು. ನೀವು ಅಥವಾ ನಿಮಗೆ ಶಾಶ್ವತವಾದ ಪರಿಹಾರವನ್ನು ಕಲ್ಪಿಸುವಂಥ ನಿಟ್ಟಿನಲ್ಲಿ ಯಾರಾದರೂ ಮುಂದೆ ಬಂದಿದ್ದಾರಾ? ಅಥವಾ ಇಂಥದ್ದು ಏನಾದರೂ ಒಂದು ದಾರಿ ಇದೆ, ಈ ಮೂಲಕ ಹೋಗ್ಬೋದು, ಪರಿಹಾರ ಸಿಗ್ಬೋದು ಅನ್ನುವಂಥ ಕುರಿತಾಗಿ ಯಾರಾದರೂ ಮಾಹಿತಿಯನ್ನು ನೀಡಿದ್ದಾರಾ? ಇಲ್ಲ, ಯಾವುದು ಇಷ್ಟರಿಗೆ ಯಾವುದು ಮಾಡಲಿಲ್ಲ. ಅಂದರೆ ಸಂಘ ಸಂಸ್ಥೆಯವರೆಲ್ಲ ಬಂದು ನಿಮಗೆ ನೆರವನ್ನು ಕೊಟ್ಟಿದ್ದಾರೆ? ಕೊಟ್ಟು ಇಷ್ಟ ಎಲ್ಲ ಕೊಟ್ಟು ಈಗ ಯಾರು ಒಂದು ಮಾಡೋದಿಲ್ಲ, ಅದೇ ಗೌರ್ಮೆಂಟಿಂದ ಮಾತ್ರ ಸೌಲಭ್ಯ, ಮತ್ತೆ ಯಾವುದಿಲ್ಲ. ಮತ್ತೆ ಅದೇ ಗೌರ್ಮೆಂಟಿಂದ ಯಾವ ಸೌಲಭ್ಯ ಬರ್ತಾ ಇತ್ತು ನಿಮಗೆ? ಅದೇ ಅಂಗವಿಕಲ ವೇತನ 400 ಬರ್ತಾ ಇತ್ತು. ಹೌದು. ಒಂದು ತಿಂಗಳಲ್ಲಿ 1400 ರೂಪಾಯಿಲಿ ನಿಮ್ಮ ಜೀವನ ಸಾಗಬೇಕು. ಹೌದು, ಸರ್ಕಾರದ ಕಡೆಯಿಂದ ಬಂದಂತ ಯೋಜನೆ? ಹೌದು, ಸರ್ಕಾರದಿಂದ. ಬೇರೆ ಯಾವುದೇ ಒಂದು ಮೂಲ ಇಲ್ಲ, ಆದಾಯ ಯಾರು ಸಹಾಯ ಮಾಡಿದ್ರೆ ಅಷ್ಟೇ. ಅದೇ ಜೀವನ ಸಾಗ್ತಾ ಇದೆಯಾ ಈ ಹಣದಿಂದ? ಈ ಮೊತ್ತದಲ್ಲಿ ಜೀವನ ಸಾಗುತ್ತಾ? ಅದೇ ಕಷ್ಟ, ಅದೇ ಕಷ್ಟ. ಮತ್ತೆ ಅದು ಯಾರಾದರೂ ಹೆಲ್ಪ್ ಮಾಡಿದರೆ ಮಾತಾಡ್ತದೆ. ಮತ್ತೆ ಬಂಟ್ ಸಂಘ ಅವ್ರು ಸಹ ಹೆಲ್ಪ್ ಮಾಡಿದ್ರು, ಬಂಟರ ಸಂಘ ಮುಂಚೆ. ಈಗ ನಿಮ್ಮ ಫ್ಯಾಮಿಲಿ ಸದಸ್ಯರಿದ್ದಾರೆ ಅಥವಾ ಕುಟುಂಬ ವರ್ಗದವರಿದ್ದಾರೆ, ಯಾವ ರೀತಿ ನೆರವನ್ನು ಕೊಡ್ತಾ ಇದ್ದಾರೆ? ಯಾವ ರೀತಿ ನಿಮ್ಮ ಒಂದು ಸಮಸ್ಯೆಗೆ ಸ್ಪಂದಿಸ್ತಾ ಇದ್ದಾರೆ? ಅವರಿಗೆ ಜೀವನ ಕಷ್ಟ ಆಗಿದೆ. ಇಬ್ಬರು ಅಣ್ಣಂದಿರು, ಅವರಿಗೆ ಇಬ್ಬರಿಬ್ಬರು ಮಕ್ಕಳಿದ್ದಾರೆ. ಅವರಿಗೆ ಶಾಲೆಗೆ ಕಳಿಸ್ಲಿಕ್ಕೆ, ಅವರಿಗೆ ಕೆಲಸ ಮಾಡಲಿಕ್ಕೆ ಅಪರೂಪಕ್ಕೆ ಕೂಲಿ ಕೆಲಸ ಮಾಡೋದು ಅಪರೂಪಕ್ಕೆಲ್ಲ, ಕಾಮ್ ಕೆಲಸ ಇಲ್ಲ. ಅದೇ ಅವರದ್ದು ಜೀವನ ಹೋಗ್ಲಿಕ್ಕೆ ಕಷ್ಟ ಆಗುತ್ತೆ. ಅಂದ್ರೆ ಈಗ ಇರುವಂತದ್ದು ಒಂದು ಪಾಳು ಬಿದ್ದಿರುವಂತ ಗದ್ದೆ. ಹೌದೌದು. ಅದರಲ್ಲೂ ಕೂಡ ಆದಾಯ ಯಾವುದಿಲ್ಲ. ಅದು ತುಂಬಾ ಹುಲ್ಲು ಎಲ್ಲ ಬೆಳೆದು ಸಾಗುವಳಿ ಮಾಡ್ಲಿಕ್ಕೆ ಆಗುದಿಲ್ಲ. ಯಾರಾದ್ರೂ ಗೇಣಿಗೆ ತಗೊಳ್ತೇವೆ ಅಂತ ಏನಾದ್ರು? ಎಲ್ಲ ಜನ ಹಾಗೆ ಯಾರು ಕೃಷಿ ಮಾಡ್ಲಿಕ್ಕೆ ಜನವಿಲ್ಲ. ಎಲ್ರು ಯಾರು ಸಹ ಗದ್ದೆ ಇದು ಕೋಣ ಅದು ಯಾವುದಿಲ್ಲ, ಎಲ್ಲ ಅಡಿಲು ಬಿದ್ದಿದೆ ಎಲ್ಲ ನಮ್ಮ ಕರೆ ಆಗಿ. ಈಗ ಮನೆಯಲ್ಲಿ ಇರುವಂತದ್ದು ನೀವು ಮತ್ತೆ ನಿಮ್ಮ ಅಣ್ಣ ಮತ್ತೆ ಚಿಕ್ಕಮ್ಮ ಇದ್ದಾರೆ. ಹೌದು, ಅವ್ರು ನೋಡ್ಕೊಳ್ತಾ ಇದ್ದಾರೆ? ಹೌದೌದು, ನೋಡ್ಕೊಳ್ತಾ. ಹೌದು. ಸೊ ಊರಿನವರೆಲ್ಲ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ? ಊರಿನವರಿಂದ ಏನಾದರೂ ಸಹಾಯ ಸಿಕ್ಕಿದೆಯಾ? ಊರಿನವರು ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ನಿಮಗೆ? ಊರಿನ ಯಾವಾಗಲೂ ಎಲ್ಲಿಯಾದ ಪರಿಚಯ ಮಾತಾಡಿ ಸ್ವಲ್ಪ ಹೆಲ್ಪ್ ಮಾಡ್ತಾ ಇದ್ದಾರೆ ಯಾವಾಗಲೂ, ಒಮ್ಮೆ ಹಾಗೆ. ಮತ್ತೆ ಧರ್ಮಸ್ಥಳ ಅದು ವೀರೇಂದ್ರ ಹೆಗ್ಡೆ ಅವರಿಂದ ನನಗೆ ಇದು ಮಾಸಸನ್ನ ಬರ್ತದೆ ತಿಂಗಳಿಂದ. ಅದು ಬರ್ತಾ ಇದೆ? ಅದು ಇತ್ತೀಚೆಗೆ ಒಂದು 6-7 ತಿಂಗಳಿಂದ ಒಂದೊಂದು ಸಾವಿರ ಹೆಚ್ಚು ಜಾಸ್ತಿ ಮಾಡಿದ್ರು ಇತ್ತೀಚೆಗೆ ಅಂಗಬೇಕಲ್ಲ.
ಅಂದರೆ ತುಂಬ ವಿಷಯಗಳಿರುತ್ತೆ ನಮಗೆ, ಅದರ ಬಗ್ಗೆ ಮಾಹಿತಿ ಇರೋದಿಲ್ಲ. ಅಂದರೆ ಇಂಥ ಒಂದು ಯೋಜನೆಗಳಿರ್ಬೋದು ಅಥವಾ ಏನು ಮನೆಯಲ್ಲೇ ಕೂತ್ಕೊಂಡು ಮಾಡುವಂಥ ಕೆಲವು ಕೆಲಸಗಳಿರ್ಬೋದು, ಈ ಕುರಿತಾಗಿ ಏನಾದರೂ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ದೀರಾ ಅಂತ? ಮಾಹಿತಿ ಉಂಟು ಮಸ್ತ್. ಅದು ನನಗೆ ಹೋಗ್ಲಿಕ್ಕೆ ಇದು ಮಾಡಲಿಕ್ಕೆಲ್ಲ ಕಷ್ಟ ಆಗ್ತದೆ. ಮಾಹಿತಿ ತುಂಬ ಇದೆ. ನಮ್ಮದು ಕಾರ್ಕಳ ಸಣ್ಣ ಅಲ್ಲಿ ಕೆಲಸ ಉಂಟು ಅಂತ ಮಾಡಲಿಕ್ಕೆ, ಅಂಗಡಿ ಗೂಡಂಗಡಿ ಎಲ್ಲ ಮಾಡಿ ಅದನ್ನು ಹೋಗ್ಲಿಕ್ಕೆ ಬರಲಿಕ್ಕೆ ಮತ್ತು ಹೆಲ್ಪ್ ಮಾಡಲಿಕ್ಕೆಲ್ಲ ಜನ ಇಲ್ಲಲ್ಲ, ಹಾಗೆ ನನಗೆ ಒಬ್ಬರಿಗೆ ಕಷ್ಟ ಆಗ್ತದೆ. ಹಾಗೆ ಅಂದ್ರೆ ಈಗ ಮನೆಯಲ್ಲಿಯೇ ಕೆಲಸ ಮಾಡಬಹುದು, ಅಂದ್ರೆ ಇಂಥ ಒಂದು ಪರಿಸ್ಥಿತಿಯಲ್ಲೂ ಕೂಡ ನಿಮಗೆ ಮನೆಯಲ್ಲೇ ಕೆಲಸ ಮಾಡಬಹುದು, ನಿಮಗೆ ಕೆಲಸವನ್ನ ಕೊಡ್ತೇವೆ ಅನ್ನುವಂಥ ನಿಟ್ಟಿನಲ್ಲಿ ಯಾರಾದರೂ ಮುಂದೆ ಬಂದ್ರೆ ಆ ಕೆಲಸವನ್ನ ಮಾಡೋದಕ್ಕೆ ನೀವು ಮಾಡ್ತೀರಾ? ಅದೇ ಕೊಂಡೋಗ್ಲಿಕ್ಕೆ ಎಲ್ಲ ಕಷ್ಟ, ಇಲ್ಲದ್ರೆ ನೋಡಿದ್ರೆ ಮಾಡಬಹುದು. ಅಂದ್ರೆ ನೀವು ಮನೆಯಲ್ಲೇ ಕೆಲಸವನ್ನ ಮಾಡುವಂತದ್ದು, ಎಲ್ಲಾ ಸೌಲಭ್ಯಗಳನ್ನ ಕೂಡ ನಿಮಗೆ ನಾವು ಒದಗಿಸಿಕೊಡ್ತೇವೆ, ಮನೆಯಲ್ಲಿ ಕೆಲಸ ಮಾಡಿದ್ರೆ ಸಾಕು ನೀವು ಅನ್ನುವಂಥ ನಿಟ್ಟಿನಲ್ಲಿ ಯಾರಾದರೂ ಮುಂದೆ ಬಂದ್ರೆ ಆ ಕೆಲಸಗಳನ್ನ ಮಾಡಬಹುದಾ ನಿಮ್ಮ ಕೈಯಿಂದ? ನೋಡಿ ಮಾಡಬಹುದಾ ಅಂತದ್ದಿದ್ರೆ ಮತ್ತೆ ಹೋಗ್ಲಿಕ್ಕೆಲ್ಲ ಕಷ್ಟ ಆಗಿದೆ. ಸೊ ಈಗ ಈ ಒಂದು ಪರಿಸ್ಥಿತಿಯಲ್ಲಿ ಇದ್ದೀರಾ. ಸೊ ಇಂಥ ಸಂದರ್ಭದಲ್ಲಿ ಜನಪ್ರತಿನಿಧಿಗಳನ್ನು ರೀಸೆಂಟಾಗಿ ಯಾವತ್ತಾದರೂ ಭೇಟಿಯಾಗಿದ್ದೀರಾ? ಅಂದರೆ ತುಂಬ ಕಷ್ಟ ಆಗ್ತಾ ಇದೆ ಜೀವನವನ್ನು ನಡೆಸುವಂಥದ್ದು, ಯಾಕಂದರೆ ಇದು ಕಣ್ಣಿಗೆ ಕಾಣುವಂಥ ಕಷ್ಟ ಅಂತ ಹೇಳ್ಬೋದು, ಸಾಮಾನ್ಯವಾಗಿರುವಂಥ ಒಂದು ವಿಚಾರ ಅಲ್ಲ. ಫೋನ್ನಲ್ಲಿ ಕೆಲವು ಜನಕ್ಕೆ ಕಷ್ಟಕ್ಕೆ ಯಾವ ರೀತಿ ರೆಸ್ಪಾನ್ಸ್ ಕೊಡ್ತಾ ಇದ್ದಾರೆ? ಅವ್ರು ಕೆಲವು ನೋಡುವ ಅಂತ ಹೇಳಿದ್ರು. ಕೆಲವು ಜನ ಫೋನ್ ಎತ್ತುವುದಿಲ್ಲ, ಎಷ್ಟು ಫೋನ್ ಮಾಡ್ತಾರೆ. ಕೆಲವು ಅಪರೂಪಕ್ಕೊಮ್ಮೆ ಕೆಲವು ಮತ್ತೆ ಪರಿಚಯದವರು ಮಾಡ್ತಾರೆ, ಯಾವಾಗಲೂ ಕೇಳ್ತಾ ಇದ್ರೆ ನನಗೆ ಸಹ ಇದೇ ಮಾಡ್ತಾರೆ, ಒಮ್ಮೊಮ್ಮೆ ಹೆಲ್ಪ್ ಮಾಡ್ತಾ ಇದ್ರಿ. ಏನು ಅನ್ಸುತ್ತೆ ನಿಮಗೆ, ಅಂದ್ರೆ ಯಾಕೆ ಈ ತರ ಬೇಜಾರಾಗ್ತದೆ ಯಾವಾಗಲೂ ಕೇಳಿ ಅವರಿಗೆ? ಅಂದ್ರೆ ಇಂಥ ಒಂದು ಪರಿಸ್ಥಿತಿಯಲ್ಲಿ ನಿಮ್ಗೆ ಯಾವ ರೀತಿ ಅನಿಸ್ತಾ ಇದೆ? ಅಂದ್ರೆ ಏನು ಒಂದು ಕಷ್ಟದ ಒಂದು ಸರತಿ ಸಾಲ ಅನ್ನುವಂಥದ್ದೇ ನಿಮ್ಮ ಒಂದು ಜೀವನದಲ್ಲಿ ಬರ್ತಾ ಇದೆ, ಇಂಥ ಸಂದರ್ಭದಲ್ಲಿ ನಿಮ್ಗೆ ಏನು ಅನಿಸ್ತಾ ಇದೆ? ಅದೇ ಜೀವನ ಅದೇ ಸಾಗಿಸಲೇ ಬಾರಿ ಕಷ್ಟ ಆಗ್ತದೆ. ಹಾಗೆ ಯಾರಾದ್ರೂ ಹೆಲ್ಪ್ ಮಾಡಿದ್ರೆ ಮಾತ್ರ, ಇಲ್ಲದೆ ಯಾವುದಿಲ್ಲಲ್ಲ. ಹಾಗೆ ಅವರಿಗೆ ಕೇಳಿ ತುಂಬ ಬೇಸರ ಆಗ್ತದೆ ಎಲ್ರು. ಕೆಲವು ನೋಡಿದ್ರು, ಕೆಲವು ಫೋನ್ ಮಾಡಿದ್ರು, ಕೆಲವು ಫೋನ್ ಎತ್ತುವುದಿಲ್ಲ, ಮಾತಾಡೋದಿಲ್ಲ ನೋಡಿದ್ರೆ. ಹಾಗೆ ತುಂಬ ಜನ ಹಾಗೆ ಕೊಟ್ಟವರು ಎಷ್ಟು ಕೊಡ್ತಾ ಇದ್ದಿದ್ರಲ್ಲ, ಮತ್ತೆ ಕೊಟ್ಟು ಅವರಿಗೆ ಸಹ ಬೇಸರ ಆಗ್ತದೆ, ನಮಗೆ ಸಹ ಕೇಳಿ ಬೇಸರ ಆಗ್ತದೆ. ಉದಯ್ ಅವರೇ, ಈಗ ನಿಮಗೆ ತಿಂಗಳಿಗೆ 1,400 ರೂಪಾಯಿ ಬರ್ತಾ ಇದೆ, ಇದು ನಮಗೆ ಅನಿಸುತ್ತೆ ಒಂದು ತಿಂಗಳಿಗೆ ಇದು ಸಾಕಾಗೋದಿಲ್ಲ, ಈ ಮೊತ್ತ ಎಲ್ಲಿ ಸಾಕಾಗುತ್ತೆ? ಈಗಿನ ಜೀವನ ಶೈಲಿ ಅನ್ನುವಂಥದ್ದು ತುಂಬಾ ದೊಡ್ಡ ಮಟ್ಟದಲ್ಲಿ ಏನು ಬೇಡ, ಸಣ್ಣ ಮಟ್ಟದಲ್ಲೂ ಕೂಡ ಜೀವನವನ್ನು ಸಾಗಿಸೋದಕ್ಕೆ ಕಷ್ಟವಾಗುತ್ತೆ. ಆ ದಿನನಿತ್ಯದ ಊಟ ಮಾಡುವಂಥ ಸಾಮಗ್ರಿಗಳಾಗಿರ್ಬೋದು ಎಲ್ಲದೂ ಕೂಡ. ಇದನ್ನ ಏನಾದರೂ ಜಾಸ್ತಿ ಮಾಡ್ಬೋದಾ, ಸರ್ಕಾರಕ್ಕೆ ಸ್ವಲ್ಪ ಮನವಿಯನ್ನ ಮಾಡಿದ್ರೆ ಅಂತ? ಅದೇ ಹೇಳಿದೆ ಶಾಸಕರ ಹತ್ರ, ಹೇಳ್ಬೋದು ಅಂತ. ಅದೇ ಅದು ಎಂಡೋ ಸ್ವಲ್ಪ ಅಂತ ಒಂದು 3,000 ಅಂತ ಬರ್ತದೆ, ಮಾಡಿದ್ರೆ ಅದು ಮಾಡಿಕೊಡ್ಬೋದು, ಅದು ತೊಂದರೆ ಇಲ್ಲ ಅಂತ. ಶಿವಕುಮಾರ್ ಅವರು ಮಾತಾಡಿದ್ರೆ ಮಾಡಿಸ್ಕೊಡ್ತಾರೆ, ಒಳ್ಳೆಯ ಜನ ಅವರು, ನಮ್ಮ ಶಾಸಕರು. ನೀವು ಅವರಿಗೆ ಕುರಿತಾಗಿ ಮನವಿಯನ್ನ ಮಾಡಿದ್ರಾ? ಮಾತಾಡಿದೆ, ಅವ್ರು ಸಿಗ್ಲಿಲ್ಲ ನನಗೆ, ಇನ್ನೊಮ್ಮೆ ಹೋಗ್ಬೇಕಂತ ಇದು ಮಾಡಿದ್ದೆ. ಅವ್ರು ಒಳ್ಳೆಯ ಜನ. ನಮ್ಮ ಮನೆಗೆ ಯಾರಾದರೂ ಭೇಟಿ ನೀಡಿದ್ದಾರಾ ಜನಪ್ರತಿನಿಧಿಗಳು? ನಿಮ್ಮ ಪರಿಸ್ಥಿತಿ ಇದೆ, ಇದಕ್ಕೆ ಸ್ಪಂದಿಸುವಂತ ಕೆಲಸ ಅಥವಾ ಮನೆಗೆ ಬಂದು ಭೇಟಿ ಮಾಡಿದ್ದಾರೆ ಯಾರಾದರೂ? ಮನೆಗೆಲ್ಲ ಸ್ಥಳೀಯ ಗ್ರಾಮ ಪಂಚಾಯತ್ ಆಗಿರ್ಬೋದು, ಪಂಚಾಯತ್ ಪರಿಚಯದವರೇ ನಮ್ಮೆಲ್ಲ. ದೇವಸ್ಥಾನದ ಶ್ರೀರಾಮ್ ಭಟ್ ಅಂತ ಮಾಲಿಂಗೇಶ್ವರದ, ಅವ್ರು ಸಹ ಒಳ್ಳೆಯ ಜನ, ಎಲ್ಲ ಪರಿಚಯದವರೆಲ್ಲ. ಹೊಡೆದು ಎಲ್ಲ ನಾನು ಹೋಗಿದ್ರೆ ಎಲ್ಲ ತೊಂದರೆ ಇಲ್ಲ, ಎಲ್ಲ ಊಟ ಎಲ್ಲ ಮಾಡಿ ತಂದು ಕೊಡುವುದು ಅದೇನು ಎಲ್ಲ ತುಂಬ ಹೆಲ್ಪ್ ಮಾಡಿದೆ ಅದರಲ್ಲಿ ಎಲ್ಲ. ಹಾಗೆ ಹೋದ್ರಿಕೆ ಯಾವುದು ಎಲ್ಲಿ ಹೋದ್ರೂ ಹೋಗ್ಬೋದು. ಹಾಗೆ ಅಂದ್ರೆ ಗ್ರಾಮ ಪಂಚಾಯತ್ ಕಡೆಯಿಂದ ಏನಾದರೂ ಬರ್ತಾ ಇದೆಯಾ, ಮಾಸಿಕ ಅಥವಾ ತಿಂಗಳಿಗೆ ಏನಾದ್ರು ಬರ್ತಾ ಇದೆಯಾ? ಗ್ರಾಮ ಪಂಚಾಯತ್ ಇಲ್ಲ, ಅದು BPL ಕಾರ್ಡ್ ಒಂದು, ಮತ್ತೆ ಮಾಸಸನ ಅಂಗವಿಕಲ ವೇತನ, ಅದೇ ಮತ್ತೆ ಆಯುಷ್ಮಾನ್ ಭಾರತ ಅಂತ ಮಾಡಿದೆ ಇತ್ತೀಚೆಗೆ. ಬೇರೆ ಯಾವುದೂ ಇಲ್ಲ ಬೇರೆ ನೆರವಿಗಾಗಿ? ಇಲ್ಲ. ಎಸ್ ಉದಯ್ ಅವರೇ, ಎಲ್ಲೋ ಒಂದು ಕಡೆ ನಿಮ್ಮ ಈ ಒಂದು ಜೀವನದ ಪರಿಸ್ಥಿತಿ ಅನ್ನುವಂಥದ್ದು ತುಂಬ ನೋವಾಗುತ್ತೆ, ದುಃಖ ಕೂಡ ಆಗುತ್ತೆ. ಸೊ ನಮ್ಮ ಒಂದು ವೀಕ್ಷಕರು ಯಾರಿರ್ತಾರೆ, ಸೊ ಅವರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ಎಲ್ಲೋ ಒಂದು ಕಡೆ ಸಹಾಯವನ್ನು ಮಾಡಬೇಕು ಅನ್ನುವಂಥ ಒಂದು ಮನಸ್ಸಿದ್ರೆ, ನಿಮ್ಮನ್ನು ಸಂಪರ್ಕಿಸಬೇಕು ಅನ್ನುವಂಥ ಒಂದು ಮನಸ್ಸಿದ್ರೆ ಅವ್ರಿಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಅಂತಿಮವಾಗಿ? ಸಂಪರ್ಕ ಅಂದರೆ ನಮ್ಮ ಮನೆಗೆ ಬಂದು ಅವರು ನೋಡಿ ಸಹಾಯ ಮಾಡ್ಬೋದು. ಮನೆಗೆ ಬಂದು ನನ್ನನ್ನು ನೋಡಿ ಬೇಕಾದ್ರೆ ಸಹಾಯ ಮಾಡ್ಬೋದು, ಅವರು ನೋಡಿ ಕಷ್ಟ ನೋಡಿ. ಇಲ್ಲದ್ರೆ ನನ್ನ ಮೊಬೈಲ್ ನಂಬರ್ ಉಂಟು, ಮೊಬೈಲ್ ಅದಕ್ಕೆ ಸಹ ಫೋನ್ ಮಾಡ್ಬೋದು. ಇಲ್ಲದೆ ಅಡ್ರೆಸ್ ಉಂಟು, ಅದು ಅಡ್ರೆಸ್ ನೋಡಿ ಮನೆಗೆ ಬರ್ಬೋದು. ಇದು ಅಕೌಂಟ್ ಉಂಟು, ಬ್ಯಾಂಕ್ ಅಕೌಂಟ್, ಅದಕ್ಕೆ ಸಹ ಹೆಲ್ಪ್ ಮಾಡುವುದು ಅಂತ. ಸೊ ಅಂದರೆ ನೀವು ಎಲ್ಲಾದರೂ ಹೋಗಬೇಕು ಅಂದರೆ ಒಬ್ಬರೇ ಹೋಗೋದಕ್ಕೂ ಕೂಡ ಸಾಧ್ಯ ಇಲ್ಲ, ಯಾರ್ದಾದ್ರೂ ಒಂದು ಹೆಲ್ಪ್ ಬೇಕೇ ಬೇಕು. ಸೊ ಈಗ ನೀವೆಲ್ಲಾದರೂ ಹೋಗಬೇಕು ಅಂತ ಹೇಳಿದಾಗ ನಿಮಗೆ ಒಬ್ಬರ ನೆರವು ಅನ್ನುವಂಥದ್ದು ಬೇಕಾಗುತ್ತೆ. ಈಗ ಎಲ್ಲಾದರೂ ಹೋಗಬೇಕು ಅಂತ ಹೇಳಿದಾಗ ಯಾರು ನಿಮ್ಮ ಸಹಾಯಕ್ಕೆ ಬರ್ತಾರೆ, ಯಾರು ನಿಮ್ಗೆ ಹೆಲ್ಪ್ ಮಾಡ್ತಾರೆ? ಆಮೇಲೆ ನಮ್ಮ ಮನೆ ಒಬ್ಬ ಮನೆ ಹತ್ತಿರ ಸಂಬಂಧ ಸುಶಾಂತ್ ಅಂತ ಇದ್ದಾನೆ, ಇಲ್ಲಿ ಹೋದರೆ ಅವರು ತುಂಬ ಹೆಲ್ಪ್ ಮಾಡಿದೆ. ಈಗ ಅವನು ಕಲಿಸಿ ಇದು ಎಜುಕೇಷನ್ ಆಗಿದೆ, ಅವನೀಗ ಬೇರೆ ಕೆಲಸ ನೋಡಿದ್ದಾನೆ, ಹಾಗೆ ಬೇರೆ ಕಡೆ ಹೋಗ್ತಾನೆ. ಮತ್ತು ಈಗ ನಮ್ಮದು ರಿಕ್ಷಾದವರು ಇದ್ದಾರೆ ನಮ್ಮ ಹತ್ತಿರ ಬಂದು, ಒಳ್ಳೆಯವರು ಜನ. ರಿಕ್ಷಾ ಎಲ್ಲಿ ಹೋದರೂ ಬರ್ತಾರೆ, ಎಷ್ಟು ಹೊತ್ತು ಬೇಕಂತ ಕಾತುಕೊಳ್ತಾರೆ, ಬೆಳಿಗ್ಗೆಯಿಂದ ಸಂಜೆ ರಾತ್ರಿ ಎಲ್ಲಿ ಹೋಗುದು, ರಿಕ್ಷಾ ಮಾಡಿಕೊಂಡು ಹೋಗೋದು ಅವರು. ಎಸ್ ಉದಯ್ ಅವರು, ಈಗ ನೀವು ಉದಾಹರಣೆಗೆ ಕಾರ್ಕಳದಿಂದ ಉಡುಪಿಗೆ ಬರಬೇಕು, ರಿಕ್ಷಾವನ್ನೇ ಅವಲಂಬಿಸಬೇಕು ಅಂತ ಒಂದು ಪರಿಸ್ಥಿತಿ ಇದೆ. ಸೊ ಕಾರ್ಕಳದಿಂದ ಉಡುಪಿಗೆ ಬರಬೇಕು ಅಂದರೆ ನಿಮಗೆ ಎಷ್ಟು ವೆಚ್ಚ ತಾಗುಲುತ್ತೆ ರಿಕ್ಷಕ್ಕೆ?
ಅದೇ 1,000ದವರೆಗೆ ಹೇಳ್ತೀವಿ. 1,000, 1,100. 1,000ದವರೆಗೆ ನಿಮಗೆ ಕಾರ್ಕಳದಿಂದ ಉಡುಪಿಗೆ ಬರೋದಕ್ಕೆ ತಗೊಳುತ್ತೆ. ಹೌದು, ಎಲ್ಲೇ ಹೋಗಬೇಕಾದ್ರೂ ಕೂಡ ನೀವು ರಿಕ್ಷಾದಲ್ಲಿ ಹೋಗಬೇಕು ಅಂತ ಪರಿಸ್ಥಿತಿ ಇದೆ. ರಿಕ್ಷಾದಲ್ಲಿ ಹೋಗಿ ದ್ವಿಚಕ್ರ ವಾಹನದಲ್ಲೂ ಕೂಡ ಹೋಗೋದಕ್ಕೆ ಸಾಧ್ಯ ಇಲ್ಲ. ಕಷ್ಟ ಆಗ್ತದೆ, ಅದು ಮೈಯೆಲ್ಲ ಮಾಲ್ತದೆ. ಸೊ ಊರಿನ ಯಾವುದೇ ಒಂದು ಸಣ್ಣ ಸಣ್ಣ ಕೆಲಸಕ್ಕೆ ಹೋಗ್ಬೇಕಂತ ಹೇಳಿದ್ರು ಕೂಡ ನೀವು ರಿಕ್ಷಾದಲ್ಲಿ ಹೋಗಬೇಕು. ರಿಕ್ಷಾದಲ್ಲಿ ಹೋಗುತ್ತೆ. ನಿಮ್ಮ ಈ ಒಂದು ಜೀವನದ ಪರಿಸ್ಥಿತಿ ಅನ್ನುವಂಥದ್ದು ಉತ್ತಮವಾಗಲಿ ಅನ್ನುವಂಥದ್ದು ನಮ್ಮ ಒಂದು ಆಶಯ. ಎಲ್ಲೋ ಒಂದು ಕಡೆ ಈ ಒಂದು ಪರಿಸ್ಥಿತಿ ಬಂದಿದ್ರು ಕೂಡ ನಿಮ್ಮ ಮುಖದಲ್ಲಿರುವಂಥ ವಿಶ್ವಾಸ ಅನ್ನುವಂಥದ್ದು ಕಮ್ಮಿ ಆಗಿಲ್ಲ. ಈ ಒಂದು ನಗುವನ್ನು, ಈ ಒಂದು ವಿಶ್ವಾಸವನ್ನು ಜೀವನದ ಮುಂದಕ್ಕೂ ಕೂಡ ಮುಂದುವರಿಸ್ಕೊಂಡು ಹೋಗಿ ಅಂತ ನಮ್ಮ ಒಂದು ಆಶಯ. ಧನ್ಯವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ. ಎಸ್ ವೀಕ್ಷಕರೇ, ಎಲ್ಲೋ ಒಂದು ಕಡೆ ನಮಗೆ ಜೀವನದಲ್ಲಿ ಎಲ್ಲ ಇದ್ರೂ ಕೂಡ ಇನ್ನೇನೋ ಬೇಕು ಅಂತ ಹಪಹಪಿಸ್ತಾ ಇರ್ತೀವಿ. ಎಲ್ಲದಕ್ಕಿಂತಲೂ ಮುಖ್ಯ ಆರೋಗ್ಯ ಅಂತ ಹೇಳ್ತಾರೆ. ಆರೋಗ್ಯ ಇಲ್ಲದಿದ್ದರೆ ಯಾವ ಭಾಗ್ಯ ಬಂದರೂ ಕೂಡ ಅದು ದೌರ್ಭಾಗ್ಯ ಅಂತಲೇ ಹೇಳ್ಬೋದು. ಸೊ ಜೀವನದಲ್ಲಿ ನಮಗೆ ಎಲ್ಲ ಇದ್ರೂ ಕೂಡ ಏನೋ ಬೇಕು ಅನ್ನುವಂಥ ಒಂದು ಅತಿ ಆಸೆ, ದುರಾಸೆಯಲ್ಲಿ ನಾವು ಜೀವನವನ್ನು ಮಾಡ್ತಾ ಇರ್ತೇವೆ. ಆದರೆ ಉದಯ್ ಅಂತವರನ್ನು ನೋಡಿದಾಗ ಎಲ್ಲೋ ಒಂದು ಕಡೆ ದೇವರು ನಮಗೆ ಏನು ಕೊಟ್ಟಿದ್ದಾರೆ ಅದೇ ತುಂಬ ಮುಖ್ಯ, ಅದೇ ತುಂಬ ಇಂಪಾರ್ಟೆಂಟ್ ಅನ್ನುವಂಥ ಒಂದು ಫೀಲ್ ಬರುತ್ತೆ. ಸೊ ಉದಯ್ ಅವರ ಒಂದು ಜೀವನ ಏನಿದೆ, ಸೊ ಯಾರು ಮಾಡಿದ ತಪ್ಪು ಅಥವಾ ಯಾರ ಒಂದು ಪ್ರತಿಫಲ ಏನೋ ಗೊತ್ತಿಲ್ಲ, ಆದರೆ ಅವರ ಪರಿಸ್ಥಿತಿ ಅನ್ನುವಂಥ ಈ ರೀತಿ ಇದೆ. ನೀವು ಯಾರಾದರೂ ಅವರಿಗೆ ಸೇವೆಯನ್ನು ಅಥವಾ ಸಹಾಯವನ್ನು ಮಾಡಬೇಕು ಅನ್ನುವಂಥ ಒಂದು ಆಸೆ ಇದ್ದರೆ ಅವರನ್ನು ಸಂಪರ್ಕ ಮಾಡ್ಬೋದು. ಅವರ ದೂರವಾಣಿ ವಿಳಾಸ ಆಗಿರ್ಬೋದು ಅಥವಾ ಅವರ ಬ್ಯಾಂಕ್ ಡೀಟೇಲ್ಸ್ ಏನಿದೆ ಅದು ನಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ನಿಮ್ಮ ಕೈಲಾದಷ್ಟು ಒಂದು ಸಹಾಯವನ್ನು ಮಾಡುವ ಮೂಲಕ ಏನು ತಮ್ಮ ಜೀವನದ ಒಂದು ದಾರಿ ಅನ್ನುವಂಥದ್ದು ತುಂಬ ಕಷ್ಟವಾಗ್ತಾ ಇದೆ, ತುಂಬ ಕಷ್ಟ ಸಮಸ್ಯೆ ಅನ್ನುವಂಥದ್ದು ಕೂಡಿದೆ, ಈ ಕುರಿತಾಗಿ ತಮ್ಮ ಅಳಲನ್ನು ತೋಡಿಕೊಂಡಿದ್ದಾರೆ. ಕಿಂಚಿತ್ತಾದರೂ ಅವರ ಜೀವನಕ್ಕೆ ಸಹಾಯವಾಗುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸಹಕರಿಸೋಣ, ನಮ್ಮ ಕೈಲಾದಂಥ ಒಂದು ಸಹಾಯವನ್ನು ಮಾಡೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.